ನಮಸ್ಕಾರ, ನಾನು ಕಾವ್ಯ. ಅಸ್ತ್ರ ಗ್ರೂಪ್ ಪ್ರೆಸೆನ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಸಿಎಂ ರಿಯಾಲಿಟಿ, ಸಹ ಪ್ರಾಯೋಜಕರಾಗಿ ಬಿಡಿಜಿ ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದ ಮೋಹನ್ ಬೋಳಂಗಡಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ನಮಸ್ತೆ ಸರ್. ನೀರು ಮತ್ತು ರಕ್ತ ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ಖಡಕ್ ಸೂಚನೆಯನ್ನ ನೀಡುವ ಮೂಲಕ ಸಿಂಧೂ ನದಿ ವಿಚಾರದಲ್ಲಿ ಭಾರತದ ನಿಲುವನ್ನ ಪುನರುಚ್ಚರಿಸಿದ್ದಾರೆ. ಆಪರೇಷನ್ ಸಿಂಧೂರು ನಂತರ ಮೊದಲ ಬಾರಿಗೆ ದೇಶವನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಅವರು ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವಾಗಿ ಭಾರತ ಪ್ರತಿದಾಳಿ ಮಾಡಿರುವುದಾಗಿ ತಿಳಿಸಿದರು. ಭಾರತದ ಕದನ ವಿರಾಮಕ್ಕೆ ಒಪ್ಪಿಗೆ ನೀಡಿದ್ರು 25 ಪ್ರವಾಸಿಗರು ಮತ್ತು ಕಾಶ್ಮೀರಿ ವ್ಯಕ್ತಿಯನ್ನ ಹತ್ಯೆಗೈದ ಭೀಕರ ದಾಳಿಯ ನಂತರ ತೆಗೆದುಕೊಂಡ ಸಿಂಧೂ ಜಲ ಒಪ್ಪಂದದ ಮೇಲಿನ ಹಿಡಿತವನ್ನ ತೆಗೆದುಹಾಕುವ ಯಾವುದೇ ಯೋಜನೆ ಇಲ್ಲ ಎಂದು ನೀರು ಮತ್ತು ರಕ್ತದ ಉಲ್ಲೇಖದ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ಭಯೋತ್ಪಾದನೆ ಮತ್ತು ಮಾತುಕತೆ ಒಟ್ಟಿಗೆ ನಡೆಯಲು ಸಾಧ್ಯವಿಲ್ಲ. ಭಯೋತ್ಪಾದನೆ ಮತ್ತು ವ್ಯಾಪಾರ ಒಟ್ಟಿಗೆ ನಡೆಯಲು ಸಾಧ್ಯವಿಲ್ಲ. ನೀರು ಮತ್ತು ರಕ್ತ ಕೂಡ ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ ಎಂದು ಅವರು ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ನೀಡಿದರು. ಭಯೋತ್ಪಾದನೆಗೆ ಭಾರತದ ಪ್ರತಿಕ್ರಿಯೆಯನ್ನು ಆಪರೇಷನ್ ಸಿಂಧೂರ್ ಮೂಲಕ ನೀಡಲಾಗಿದೆ. ದೇಶವು ತನ್ನ ನಿಯಮಗಳ ಮೇಲೆ ಉಗ್ರವಾದಕ್ಕೆ ಪ್ರತಿಕ್ರಿಯಿಸುತ್ತಿದೆ. ಯಾವುದೇ ರೀತಿಯ ಪರಮಾಣು ಬ್ಲಾಕ್ಮೇಲ್ ತಂತ್ರವನ್ನ ಸಹಿಸಲಾಗುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ಪಹಲ್ಗಾಮ್ ದಾಳಿಯನ್ನ ಭಯೋತ್ಪಾದನೆಯ ಅತ್ಯಂತ ಬರ್ಬರ ಮುಖ ಎಂದ ಪ್ರಧಾನಿ 26 ಮುಗ್ಧರ ಸಾವಿಗೆ ಕಾರಣವಾದ ಆ ಘಟನೆಯು ವೈಯಕ್ತಿಕವಾಗಿ ತುಂಬಾ ನೋವುಂಟು ಮಾಡಿದೆ ಎಂದರು. ಆದರೆ ನಮ್ಮ ಮಹಿಳೆಯರ ಹಣೆಯಿಂದ ಸಿಂಧೂರ ಅಳಿಸಿದ್ರೆ ಉಂಟಾಗುವ ಪರಿಣಾಮ ಏನೆಂಬುದನ್ನ ಶತ್ರುಗಳು ಅರಿತುಕೊಂಡಿದ್ದಾರೆ ಎಂದರು. ನಮ್ಮ ಸೇನಾ ಶಕ್ತಿಯಿಂದ ಪಾಕಿಸ್ತಾನದ ಡ್ರೋನ್ಗಳನ್ನ ಹೇಗೆ ಹೊಡೆದುರುಳಿಸಲಾಯಿತು ಎಂಬುದನ್ನು ಇಡೀ ಜಗತ್ತೇ ನೋಡಿದೆ. ನಮ್ಮ ಸೇನೆ ಪಾಕಿಸ್ತಾನದ ಹೃದಯ ಭಾಗದ ಮೇಲೆ ದಾಳಿ ಮಾಡಿದೆ. ನಮ್ಮ ಕ್ಷಿಪಣಿಗಳು ಅವರ ವಾಯುನೆಲೆಯನ್ನ ಹಾನಿಗೊಳಿಸಿವೆ ಎಂದು ಹೇಳಿದ್ದಾರೆ. ಸರ್, ಇದೇನಂದ್ರೆ ಆಪರೇಷನ್ ಸಿಂಧೂರು ದೇಶದ ಹೆಣ್ಣು ಮಕ್ಕಳಿಗೆ ಸಮರ್ಪಣೆ, ಭಾರತದ ಸೇನಾ ಶಕ್ತಿ ಜಗತ್ತಿಗೆ ಗೊತ್ತಾಗಿದೆ ಎಂದು ಮೋದಿ ಅವರು ಹೇಳಿದ್ದಾರೆ. ಸರ್, ನೋಡಿ, ಆಪರೇಷನ್ ಸಿಂಧೂರು ಎನ್ನುವಂತಹ ಕಲ್ಪನೆಯಲ್ಲಿ ಆ ದಾಳಿಯನ್ನು ಸಂಘಟಿಸಲಾಗಿತ್ತು. ಆ ಸಂದರ್ಭದಲ್ಲಿ ಇಡೀ ಭಾರತವಾಸಿಗಳಲ್ಲಿ ಅಂದರೆ ಸುಮಾರು 140 ಕೋಟಿ ಜನಸಂಖ್ಯೆ ಇರುವಂತಹ ದೇಶ ಇದು. ಅಷ್ಟೂ ಮಂದಿಗೆ ಒಂದು ವಿಶ್ವಾಸ ಇತ್ತು ಏನಂತ ಹೇಳಿದ್ರೆ, ಭಾರತ ಈ ಬಾರಿ ಪಾಕಿಸ್ತಾನದ ವಿರುದ್ಧ ನೇರ ಯುದ್ಧ ಮಾಡ್ತದೆ. ಒಂದು ಎರಡನೇದು, ಅಲ್ಲಿನ ಭಯೋತ್ಪಾದಕ ಚಟುವಟಿಕೆಗಳು ಏನಿದೆ ಅದನ್ನು ಮಟ್ಟ ಆಗ್ತವೆ ಅಂತ. ಆದರೆ ಕೇವಲ 4 ದಿನಗಳ ಹೋರಾಟ ಅಂತ್ಯಗೊಂಡಿದೆ. ಈ ಹೋರಾಟದ ಅಂತ್ಯವನ್ನು ಮೊದಲಿಗೆ ಘೋಷಿಸಿದ್ದು ಅಮೆರಿಕದ ಅಧ್ಯಕ್ಷ ಟ್ರಂಪ್. ಅದ ನಂತರ ದೇಶ ಒಂದು ವಿಚಾರವನ್ನು ಅರ್ಥ ಮಾಡಿಕೊಳ್ಬೇಕು. ಅಮೆರಿಕಕ್ಕೂ ಭಾರತಕ್ಕೂ 12 ಗಂಟೆಗಳ ಡಿಫರೆನ್ಸ್ ಇದೆ. ಅಲ್ಲಿಯ ಟೈಮಿಂಗ್ಸಿಗೆ ಸರಿಯಾಗಿ ಟ್ರಂಪ್ ಘೋಷಣೆ ಮಾಡಿದ್ದಾರೆ, ಇಲ್ಲಿಯ ಟೈಮಿಂಗ್ಸ್ಗೆ ಸರಿಯಾಗಿ ಇಲ್ಲಿಯ ಘೋಷಣೆಗಳಾಗಿದೆ. ಆದರೂ ಸಹ ಟ್ರಂಪ್ ಇದರಲ್ಲಿ ಮಧ್ಯಪ್ರವೇಶ ಮಾಡಿಲ್ಲ ಎನ್ನುವುದು ಇಲ್ಲ. ಟ್ರಂಪ್ ಮಧ್ಯಪ್ರವೇಶ ಮಾಡಿದ್ದಾರೆ. ಆದ್ದರಿಂದಾಗಿ ಈ ಯುದ್ಧ ಪೂರ್ಣ ಪ್ರಮಾಣದ ಯುದ್ಧ ಅಲ್ಲ ಇದು. ಆದರೂ ಯುದ್ಧ ಅದು ಅರ್ಧಕ್ಕೆ ನಿಂತಿದೆ ಎನ್ನುವ ಬೇಸರ ಇದೆ. ಯಾಕಂತ ಹೇಳಿದ್ರೆ, ಪಹಲ್ಗಾಮ್ ಹತ್ಯಾಕಾಂಡ ಆದಾಗ ಮೋದಿಯವರು ಮತ್ತು ಸೈನ್ಯ ರಿಯಾಕ್ಟ್ ಮಾಡಿದ ರೀತಿ ಆ ರೀತಿ ಇತ್ತು. ನಾವು ನೇರವಾಗಿ ಭಯೋತ್ಪಾದಕರ ವಿರುದ್ಧ ಹೋರಾಟ ಮಾಡ್ತೇವೆ ಅಂತ ಹೇಳಿ, ಯಾವುದೇ ಒಂದು ದೇಶ ಇನ್ನೊಂದು ದೇಶದ ಮೇಲೆ ನೇರ ಯುದ್ಧ ಮಾಡುವಂತಿಲ್ಲ. ಯಾವುದಾದರೂ ಒಂದು ಸ್ಪಷ್ಟವಾದ ಕಾರಣ ಇರಬೇಕು. ಒಟ್ಟಾರೆಯಾಗಿ ಮೊನ್ನೆ ನಡೆದಂತ 4 ದಿವಸದ ಕಾರ್ಯಾಚರಣೆ ಯುದ್ಧವೇ ಅಲ್ಲ. ನಮ್ಮ ದೇಶದ ಒಳಗೆ ಬಂದು ಅವರು ಪಹಲ್ಗಾಮಲ್ಲಿ ಏನು ಅಟ್ಯಾಕ್ ಮಾಡಿದ್ದಾರೆ, ಅದಕ್ಕೆ ಪ್ರತಿಯಾಗಿ ಇವರು ಪ್ರತ್ಯುತ್ತರ ಕೊಟ್ಟರು. ಯುದ್ಧ ಅಂತ ಹೇಳಿದ್ರೆ ಏನು? ನಮ್ಮ 3 ಪಡೆಗಳಿಗೆ ದಂಡನಾಯಕರಿದ್ದಾರೆ, ಸೇನಾ ಮುಖ್ಯಸ್ಥರಿದ್ದಾರೆ, CDS ಅಂತ ನಾವೇನು ಹೇಳ್ತೇವೆ. ಆದರೆ ಮಹಾದಂಡನಾಯಕರಿದ್ದಾರೆ. ಭಾರತದ ರಾಷ್ಟ್ರಪತಿಗಳು ಮಹಾದಂಡನಾಯಕರು 3 ಪಡೆಗಳಿಗೆ.
ಅವರು ಆದೇಶ ಕೊಡದೆ ಯಾವುದೇ ದೇಶದ ಮೇಲೆ ನಮ್ಮ ಸಶಸ್ತ್ರ ಪಡೆಗಳು ಯುದ್ಧ ಮಾಡುವಂತಿಲ್ಲ. ಆದ್ದರಿಂದ ರಾಷ್ಟ್ರಪತಿಗಳು ಅಂತ ಆದೇಶವನ್ನು ಕೊಟ್ಟಿಲ್ಲ. ಒಂದು ವೇಳೆ ಆದೇಶ ಕೊಡುವುದಿದ್ರು ಕೇಂದ್ರ ಸಚಿವ ಸಂಪುಟದ ನಿರ್ಣಯದ ಮೇಲೆ ಅವರು ಆದೇಶ ಕೊಡಬೇಕು. ಅಂತ ನಿರ್ಣಯವೇ ಆಗಲಿಲ್ಲ. ಆದರೆ ಸಚಿವ ಸಂಪುಟ ಏನು ತೀರ್ಮಾನ ತಗೊಂಡಿತ್ತು ಅಂತ ಹೇಳಿದರೆ, 3 ಪಡೆಗಳಿಗೆ, ಭೂಸೇನೆ ಇರ್ಬೋದು, ನೌಕಾಸೇನೆ ಇರ್ಬೋದು, ವಾಯುಸೇನೆ ಇರ್ಬೋದು, ಆ 3 ಪಡೆಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟಿತ್ತು. ಭಯೋತ್ಪಾದಕ ದಾಳಿಯ ವಿರುದ್ಧ ಏನು ಕಾರ್ಯಾಚರಣೆ ಮಾಡ್ತೀರಿ, ನಾವು ಅದಕ್ಕೆ ಮಧ್ಯಪ್ರವೇಶ ಮಾಡುವುದಿಲ್ಲ, ಅದನ್ನು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದೇವೆ ಅಂತೇಳಿ. ಆದ್ದರಿಂದ ಇಡೀ ಆ ದಾಳಿಯ ರೂಪುರೇಷೆ ಎಲ್ಲವನ್ನೂ ನಿರ್ಧರಿಸಿದ್ದು ಸೇನೆಯೇ. ಸೇನೆ ಅತ್ಯಂತ ಕರಾರುವಕ್ಕಾಗಿ ದಾಳಿ ಮಾಡಿದೆ. ಯಾಕಂತ ಹೇಳಿದರೆ ದೇಶದಲ್ಲಿ ಅತ್ಯಾಧುನಿಕವಾದ ಶಸ್ತ್ರಾಸ್ತ್ರಗಳಿವೆ. ಮತ್ತು ಪಾಕಿಸ್ತಾನದ ಯಾವುದೇ ದಾಳಿಯನ್ನು ತಡೆದು ಹಿಮ್ಮೆಟ್ಟಿಸುವಂತಹ ಸಾಮರ್ಥ್ಯವುಳ್ಳಂತಹ ಶಸ್ತ್ರಾಸ್ತ್ರಗಳಿವೆ. ಆದರೆ ಪಾಕಿಸ್ತಾನದ ಬಳಿ ಇರುವಂಥ ಶಸ್ತ್ರಾಸ್ತ್ರಗಳ ಸಂಖ್ಯೆಯೂ ಕಡಿಮೆ, ಅದರ ಗುಣಮಟ್ಟವೂ ಕಡಿಮೆ. ಆದ್ದರಿಂದ ಕೇವಲ ಯುದ್ಧ ಆರಂಭವಾಗಿ 2 ದಿನಗಳಲ್ಲಿ ಪಾಕಿಸ್ತಾನ ಸೋಲಪ್ಪುವಂತಹ ಪರಿಸ್ಥಿತಿ ಬಂದಿದೆ. ಈಗ ಸಿಗುತ್ತಿರುವಂತಹ ಮಾಹಿತಿಗಳ ಪ್ರಕಾರ ಸುಮಾರು 150ಕ್ಕೂ ಹೆಚ್ಚು ಮಂದಿ ಉಗ್ರರು ಅಲ್ಲಿ ಹತರಾಗಿದ್ದಾರೆ. ಉಗ್ರರು. ಆದ್ದರಿಂದಾಗಿ ಇದು ಉಗ್ರರ ವಿರುದ್ಧ ಹೋರಾಟ ಅಂತ ಹೇಳೋದು. ಆ ಉಗ್ರರಿಗೆ ಬೆಂಗಾವಲಾಗಿ ಇದ್ದಂತಹ ಪಾಕಿಸ್ತಾನ ಸೈನಿಕರು ಸುಮಾರು 50ಕ್ಕಿಂತ ಮೇಲ್ಮಟ್ಟು ಅದರ ಅಧಿಕಾರಿಗಳು ಹತ್ಯೆಗೀಡಾಗಿದ್ದಾರೆ. ಆದರೆ ಈ ಲೆಕ್ಕವನ್ನು ಪಾಕಿಸ್ತಾನ ಕೊಟ್ಟಿಲ್ಲ, ಕೊಡುವುದೂ ಸಹ ಇಲ್ಲ. ಅದನ್ನೇ ನಮ್ಮ ಸೇನಾಧಿಕಾರಿಗಳು ಹೇಳಿದ್ದು, ನಾವು ಹೊಡೆಯುವ ಕೆಲಸ ಮಾತ್ರ, ನಮಗೆ ಹೆಣ ಲೆಕ್ಕ ಮಾಡುವ ಕೆಲಸ ಅಲ್ಲ ಅಂತ. ಆದ್ದರಿಂದಾಗಿ ಇವರು ಸ್ಪಷ್ಟವಾದ ನಿಖರವಾದ ಲೆಕ್ಕವನ್ನು 2 ದೇಶಗಳು ಬಹಿರಂಗಪಡಿಸುವುದಿಲ್ಲ. ಇದೇ ಸಂದರ್ಭದಲ್ಲಿ DGMO, 2 ದೇಶದ DGMOಗಳು ಮಾತಾಡಿದ್ದಾರೆ. ಯುದ್ಧ ನಿಲ್ಲಿಸಲಿಕ್ಕೆ ಮುಖ್ಯ ಕಾರಣವೇ ಪಾಕಿಸ್ತಾನದ DGMO ಭಾರತದ DGMO ಹತ್ರ ದೂರವಾಣಿ ಮೂಲಕ ಮಾತನಾಡಿ ಯುದ್ಧ ನಿಲ್ಲುವ ಬಗ್ಗೆ ಮಾತಾಡಿದ್ರು. ಅದಕ್ಕೆ DGMO ಅವರು ಕೇಂದ್ರ ಸರ್ಕಾರದ ಒಪ್ಪಿಗೆ ಪಡೆದು ಒಪ್ಪಿಗೆ ಸೂಚಿಸಿದ್ದು ಕದನ ವಿರಾಮ ಘೋಷಣೆ ಆದದ್ದು. ಕದನ ವಿರಾಮ ಘೋಷಣೆ ಆದ ನಂತರವೂ ಆ ರಾತ್ರಿ ಡ್ರೋನ್ ದಾಳಿಗಳು ನಡೀತು, ಮಿಸೈಲ್ ದಾಳಿಗಳು ನಡೀತು. ಅದನ್ನು ಭಾರತ ಸರಿಯಾಗಿ ಹಿಮ್ಮೆಟ್ಟಿದೆ. ಕದನ ವಿರಾಮ ಆಯಿತು ಅಂತ ಹೇಳಿದ ಕೂಡಲೇ ಎಲ್ಲವನ್ನು ಒತ್ತುಕೊಂಡು ಹಿಂದೆ ಬರುವುದಲ್ಲ, ಅಲ್ಲಿ ವಾಚ್ ಮಾಡ್ತಾ ಇರ್ತಾರೆ ಪರಿಸ್ಥಿತಿ ಹೇಗೆ ಮುಂದುವರಿತದೆ. ಅದರಿಂದಾಗಿ ಅದನ್ನು ಹಿಮ್ಮೆಟ್ಟಿದೆ. ಯಾವಾಗ ಅದರ ಬಗ್ಗೆ ಎಚ್ಚರಿಕೆ ನೀಡಲಾಯ್ತಾ, ನಾವು ಪುನಃ ನುಗ್ತೇವೆ ಅಂತ ಹೇಳಿದ್ವ, ಆಗ ಅದು ನಿಂತಿತು. ಈಗ ಸಂಪೂರ್ಣವಾಗಿ ಶಾಂತವಾಗಿದೆ. ಇಡೀ ಕಾಶ್ಮೀರ ಕಣಿವೆ ಅತ್ಯಂತ ಶಾಂತಯುತವಾಗಿದೆ. ಈಗ ಇರುವುದು ಏನಂತ ಹೇಳಿದರೆ, ನಾವು ಪಾಕಿಸ್ತಾನದ ಮೇಲೆ ಮೊದಲಾಗಿ ನಾವು ಜಲಯುದ್ಧವನ್ನು ಘೋಷಣೆ ಮಾಡಿದ್ದೆವು. ಸಿಂಧೂ ನದಿ ನೀರು ಹಂಚಿಕೆಯ ಒಪ್ಪಂದವನ್ನು ರದ್ದು ಮಾಡಿದ್ದೆವು. ಪರಿಣಾಮವಾಗಿ ಸಿಂಧೂ ನದಿಯ ನೀರು ಪಾಕಿಸ್ತಾನಕ್ಕೆ ಹರಿತಿಲ್ಲ. ಅದನ್ನು ಹಿಂತೆಗೆದುಕೊಳ್ತಾರಾ ಅಂತ ಒಂದು ಪ್ರಶ್ನೆ ಇತ್ತು. ಪ್ರಧಾನಿಯವರು ಸ್ಪಷ್ಟವಾಗಿ ಹೇಳಿದರೆ, ನಾವು ಯಾವುದೇ ಒಪ್ಪಂದವನ್ನು ಪುನರ್ಜೀವನಗೊಳಿಸುವುದಿಲ್ಲ ಅಂತೇಳಿ. ಇನ್ನು ಮುಂದಕ್ಕೆ ಏನು ಎನ್ನುವುದನ್ನು ಸ್ಪಷ್ಟಪಡಿಸಿದ್ದಾರೆ. ಏನಂತ ಹೇಳಿದರೆ, ಇನ್ನು ಮುಂದಕ್ಕೆ ಯಾವುದೇ ಭಯೋತ್ಪಾದಕ ದಾಳಿಯನ್ನು ನಾವು ಭಯೋತ್ಪಾದಕ ದಾಳಿ ಅಂತ ಕನ್ಸಿಡರ್ ಮಾಡಲ್ಲ. ಅದು ಪಾಕಿಸ್ತಾನದಿಂದ ಪ್ರೇರಿತವಾದ ದಾಳಿ ಅಂತ ಹೇಳಿದರೆ ನಮಗೆ ಪಾಕಿಸ್ತಾನವೇ ಎದುರುವಾದಿ. ಆದ್ದರಿಂದ ನಾವು ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯುವುದು. ನೀವು ಯಾರನ್ನು ಬೇಕಾದ್ರೆ ಕಳಿಸಿ, ಆದರೆ ನಮ್ಮ ಟಾರ್ಗೆಟ್ ನೀವೇ. ಆದ್ದರಿಂದ ನೀವು ಅದರ ಪರಿಣಾಮವನ್ನು ಎದುರಿಸಲಿಕ್ಕೆ ಸಿದ್ಧರಾಗಬೇಕು. ಇಲ್ಲದಿದ್ದರೆ ನಿಮ್ಮ ದೇಶದಲ್ಲಿ ಇರುವಂಥ ಎಲ್ಲ ಉಗ್ರ ಚಟುವಟಿಕೆಗಳನ್ನು ನೀವೇ ನಿಯಂತ್ರಿಸಬೇಕು ಅಂತ ಹೇಳಿದ್ದಾರೆ. ಅದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಸಚಿವರೊಬ್ಬರು ಹೇಳಿದ್ದಾರೆ, ನಮ್ಮಲ್ಲಿ ಇದ್ದಂತಹ ಮೊದಲು ಇದ್ದ ಭಯೋತ್ಪಾದಕರೆಲ್ಲರೂ ಈಗ ಪರಿವರ್ತನೆ ಆಗಿದ್ದಾರೆ, ಅವರೆಲ್ಲ ಧಾರ್ಮಿಕ ಮುಖಂಡರಾಗಿದ್ದಾರೆ ಅಂತ ಹೇಳಿ. ಯಾಕಂದರೆ ಅಲ್ಲಿರುವ ಉಗ್ರಗಾಮಿಗಳೆಲ್ಲರೂ ಧಾರ್ಮಿಕ ಮುಖಂಡರ ವೇಷ ತೊಟ್ಟೇ ಇದ್ದವರು. ವೇಷ ತೊಡದೇ ಇದ್ದವರು ಯಾರು ಅಲ್ಲಿ ಧಾರ್ಮಿಕ ಮುಖಂಡರಾಗಿರಲಿಲ್ಲ. ಧಾರ್ಮಿಕ ಮುಖಂಡರೆಲ್ಲ ಅಲ್ಲೇ ಅದೊಂದು ಅವರಿಗೆ ಒಂದು ಗುರಾಣಿ ಇದ್ದಾಗೆ, ರಕ್ಷಿಸಿಕೊಳ್ಳುವ ಗುರಾಣಿ ಇದ್ದಾಗೆ ಧರ್ಮ, ಆ ರೀತಿಯಾಗಿದ್ದದ್ದು. ಆದ್ದರಿಂದಾಗಿ ಈ ಯುದ್ಧ ಪಾಕಿಸ್ತಾನಕ್ಕೆ ಹಲವು ಪಾಠಗಳನ್ನು ಕಲಿಸಿದೆ ಮತ್ತು ನಮಗೂ ಸಹ ಕೆಲವೊಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ನಾವು ಯಾವತ್ತೂ ಗಡಿಯಲ್ಲಿ ಮೈ ಮರೆಯುವಂತಿಲ್ಲ ಅಂತೇಳಿ. ಈಗ ಮತ್ತೊಂದು ಪ್ರಶ್ನೆ ಎದ್ದಿರುವುದು, ನಾವು ಪಾಕ್ ಆಕ್ರಮಿತ ಕಾಶ್ಮೀರ, ಯಾಕಂದರೆ ಇಡೀ ಪಾಕಿಸ್ತಾನದ ಭೂಭಾಗ ಎಷ್ಟಿದೆ ಒರಿಜಿನಲ್ಲಿ,
ಅದಕ್ಕಿಂತ ಸ್ವಲ್ಪ ಕಡಿಮೆ ಭೂಭಾಗ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದೆ. ಅದನ್ನು ನಾವು ಭಾರತ ಈ ಹಿಂದಿನ ಯುದ್ಧದ ಸಂದರ್ಭದಲ್ಲಿ ಬಿಟ್ಟುಕೊಟ್ಟಾಗ ಸ್ಥಳ. ಬಾಂಗ್ಲಾ ವಿಮೋಚನೆ ಆದಂಥ 1971 ಯುದ್ಧದ ಸಂದರ್ಭದಲ್ಲಿ 93,000 ಯುದ್ಧ ಕೈದಿಗಳನ್ನು ಬಿಟ್ಟುಕೊಡುವಂಥ ಸಂದರ್ಭದಲ್ಲಿ ನಮ್ಮ 54 ಸೇನಾಧಿಕಾರಿಗಳನ್ನು ಅಲ್ಲಿಂದ ವಾಪಸ್ ಕರೆಸ್ಕೊಳ್ಳಿಕ್ಕೆ ನಮ್ಮಿಂದ ಆಗಿಲ್ಲ. ಅದೇ ಸಂದರ್ಭದಲ್ಲಿ ಲಾಹೋರ್ವರೆಗೆ ನಮ್ಮ ಸೇನೆ ಹೋಗಿತ್ತು. ಆದರೂ POKಯನ್ನು ನಾವು ವಶಪಡಿಸಿಕೊಳ್ಳಲಿಲ್ಲ. ಈಗ POKಯೇ ನಮಗೆ ಬರೀ ದೊಡ್ಡ ಸಮಸ್ಯೆ ಆಗರ. ಯಾಕಂತ ಹೇಳಿದರೆ ಅದು ಪಾಕಿಸ್ತಾನದ ವಶದಲ್ಲಿದೆ. ಈಚೆಗೆ ಕಾಶ್ಮೀರ ಗಡಿ ಇದೆ, ಆ ಕಡೆ ಅಕಾಚೀನಾ ಇದೆ, ಚೀನಾ ಆಕ್ರಮಿತ ಒಂದು ಸಣ್ಣ ಭಾಗ ಇದೆ. ಅದು ಅವರಿಗೆ ಕಾರಿಡಾರ್ ಆಗುತ್ತೆ. ಚೀನಾಕ್ಕೆ ಭಾರತವನ್ನು ಬಿಟ್ಟು ಹೋಗ್ಲಿಕ್ಕೆ ಒಂದು ಕಾರಿಡಾರ್ ಆಗ್ತದೆ ಅಕಾಚೀನಾ. ಈಗ ನಮಗೆ ಬೇಕಾಗಿರೋದು ಒಂದು ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಅಕಾಚೀನಾವನ್ನು ನಾವು ವಶಪಡಿಸಿಕೊಂಡ್ರೆ, ನಮ್ಮ ಸುಪರ್ದಿಗೆ ಬಂದರೆ, ನಾವು ಚಿಕ್ಕಂದಿನಲ್ಲಿ ಇದ್ದಾಗ ಯಾವ ಭೂಪಟವನ್ನು ನೋಡಿದ್ದೇವೋ ಆ ಭೂಪಟವನ್ನು ಇನ್ನೊಮ್ಮೆ ನೋಡಬಹುದು ಅಂತೇಳಿ ಅದಕ್ಕೆ ಅವಕಾಶ ಈ ಸಾರಿ ಇತ್ತು. ನರೇಂದ್ರ ಮೋದಿಯಂತಹ ಪ್ರಧಾನಿ ಇದ್ದಂಥ ಸಂದರ್ಭದಲ್ಲಿ ಇಡೀ ದೇಶ ಅವರ ಬೆನ್ನಿಗೆ ನಿಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಅದಕ್ಕೆ ಬೆಂಬಲ ಸೂಚಿಸಿದಂಥ ಸಂದರ್ಭದಲ್ಲಿ ನೇರವಾಗಿ ಯುದ್ಧ ಮಾಡಬಹುದಿತ್ತು ಅಂತ ಹೇಳಿ ಸಾರ್ವಜನಿಕರ ಒಂದು ಅಭಿಪ್ರಾಯ. ಆದರೆ ಯುದ್ಧ ಅಂತ ಹೇಳಿದರೆ ಅದು ಹಳ್ಳಿಗಳಲ್ಲಿ ನಡೆಯುವ ಬೇಲಿ ಗಲಾಟೆ ಅಲ್ಲ. ಆ ಕಡೆ ಬೇಲಿಯಿಂದ ಈ ಕಡೆ ಬೇಲಿಗೆ, ಈ ಕಡೆ ಬೇಲಿಯಿಂದ ಆ ಕಡೆ ಬೇಲಿಗೆ ಅಂತ ಗಲಾಟೆ ಅಲ್ಲ. ಯಾಕಂದರೆ ಪಾಕಿಸ್ತಾನವು ಅಣ್ವಸ್ತ್ರ ಹೊಂದಿರುವಂತಹ ರಾಷ್ಟ್ರ, ಅದೇ ರೀತಿ ಭಾರತವು ಅಣ್ವಸ್ತ್ರ ಹೊಂದಿರುವಂತಹ ರಾಷ್ಟ್ರ. ಈ ಹಿಂದೆ ಅಣ್ವಸ್ತ್ರ ಪ್ರಯೋಗ ಮಾಡಿದಾಗ ಜಪಾನ್ನ ಮೇಲೆ ಏನೆಲ್ಲ ಪರಿಣಾಮಗಳಾಗಿದೆ ಎಲ್ಲವೂ ಗೊತ್ತಿದೆ. ಆದ್ದರಿಂದ ಅಣ್ವಸ್ತ್ರದ ಬಗ್ಗೆ ಎಲ್ಲರಿಗೂ ಆ ಭಯ ಇದೆ. ಯಾವಾಗ ಭಾರತ ಸೇನೆಯ ಮಿಸೈಲ್ಗಳು ಅವರ ಅಣ್ವಸ್ತ್ರವನ್ನು ಒದಗಿಸಿಟ್ಟಂದ ಒಂದು ಪರ್ವತದ ಹತ್ತಿರಕ್ಕೆ ಹೋಗಿ ಸಿಡಿಯಿತು, ಆಗ ಅಲ್ಲಿಂದ ವಿಕಿರಣ ಸೋರ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಆ ಸಂದರ್ಭದಲ್ಲಿ ಅಮೆರಿಕದ ವಿಕಿರಣವನ್ನು ನಿಯಂತ್ರಿಸುವಂತ ಒಂದು ಫ್ಲೈಟ್ ಬಂತು. ಪಾಕಿಸ್ತಾನಕ್ಕೆ ಒಂದು ಅಮೆರಿಕ ಫ್ಲೈಟ್ ಬಂತು ಅಂತ ಆಯ್ತು. ಅದು ಯಾಕಂತ ಹೇಳಿದರೆ ಎಲ್ಲ ಅಣ್ವಸ್ತ್ರಗಳು ಇಡೀ ಪ್ರಪಂಚದಲ್ಲಿ ಯಾವ ರಾಷ್ಟ್ರಗಳ ಅಣ್ವಸ್ತ್ರಗಳಿದೆಯೋ ಅದನ್ನು ನಿಯಂತ್ರಿಸುವಂಥ ವ್ಯವಸ್ಥೆಗಳು ಇರುವುದು ಅಮೆರಿಕದ ಜೊತೆಯಲ್ಲಿ, ಅದು ವಿಶ್ವಸಂಸ್ಥೆಯ ಅಡಿಯಲ್ಲಿ ಬರ್ತದೆ. ಆದ್ದರಿಂದಾಗಿ ಅದು ಬಂತು, ಅದನ್ನು ನಿಯಂತ್ರಣ ಮಾಡಿದೆ. ಆದ್ದರಿಂದ ಆ ಪಾಕಿಸ್ತಾನ ಬೆದರಿದ್ದು. ನಮ್ಮ ಅಣ್ವಸ್ತ್ರ ಕೋಟೆಯ ಮಾಹಿತಿಗಳು ಭಾರತದ ಬಳಿ ಇದೆ, ಅವರು ಹೊಡಿಬಹುದು. ಅಂದ್ರೆ ಏನು, ಟ್ರಂಪ್ ಅವರು ಕೂಡ ಹೇಳಿದ್ದಾರೆ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಹೇಳ್ತಾ ಇದ್ದಾರೆ. ಅವರು ಕ್ರೆಡಿಟ್ ತಗೊಳ್ತಾ ಇದ್ದಾರೆ. ಅಲ್ಲ, ಕ್ರೆಡಿಟ್ ಯಾರು ಬೇಕಾದ್ರೂ ತಗೊಳ್ಬಹುದು, ತಗೊಳ್ಲಿಕ್ಕೆ ಏನು ಕಷ್ಟ ಇಲ್ಲ, ನಷ್ಟ ಇಲ್ಲ. ಆದ್ರೆ ಈ ಯುದ್ಧ ಅರ್ಧಕ್ಕೆ ನಿಂತದ್ರಲ್ಲಿ ಟ್ರಂಪ್ ಪಾತ್ರವೂ ಇದೆ. ವಿಶ್ವದ ದೊಡ್ಡಣ್ಣ ಅಂತ ಹೇಳಿ ನಾವು ಅಮೆರಿಕವನ್ನು ಕರಿತೇವೆ, ಅವರ ಪಾತ್ರವೂ ಇದೆ. IMF ಇಂದ ಸಾಲ ಕೇಳಿತ್ತು ಪಾಕಿಸ್ತಾನ, ಅದು ಕೊಡಬೇಕು ಅಂತಾದ್ರೆ ಟ್ರಂಪ್ ಒಪ್ಪಿಗೆ ಬೇಕಿತ್ತು. ವಿಶ್ವಸಂಸ್ಥೆ ಸಾಲ ಕೊಡಬೇಕಾದ್ರೆ ಟ್ರಂಪ್ ಇದು ಬೇಕಿತ್ತು. ಅದಕ್ಕಾಗಿ ಟ್ರಂಪ್ ಹೇಳಿದ್ದನ್ನು ಪಾಕಿಸ್ತಾನ ಕೇಳಲೇಬೇಕಿತ್ತು. ಪಾಕಿಸ್ತಾನ ಹೇಳಿತ್ತು DGMO ಮಟ್ಟದಲ್ಲಿ ಮಾತುಕತೆ ಆರಂಭಿಸಿತ್ತು. ಇಲ್ಲದ್ರೆ ಪಾಕಿಸ್ತಾನ ಆ ಮಟ್ಟದಲ್ಲಿ ಮಾತುಕತೆ ಆರಂಭಿಸ್ತಾ ಇರಲಿಲ್ಲ. ಇನ್ನೊಬ್ಬರ ಮಧ್ಯಸ್ಥಿಕೆಯಲ್ಲಿ ಮಾತುಕತೆ, ಇಲ್ಲಿ ಮಾತುಕತೆ ಬೇರೆ ಯಾರ ಮಧ್ಯೆಯೂ ಆಗಿಲ್ಲ. ಖಾಲಿ ಎರಡೂ ದೇಶದ DGMOಗಳ ಮಧ್ಯೆ ಮಾತುಕತೆ ಆಗಿರೋದು. ಎರಡು ದೇಶದ ಆಡಳಿತಗಾರರ ಮಧ್ಯೆ ಆಗಿಲ್ಲ, ಅಧಿಕಾರಿ ವರ್ಗದ ಮಟ್ಟದಲ್ಲಿ ಮಾತ್ರ ಆಗಿದ್ದು. ಇವತ್ತಿನವರೆಗೂ ಆ ಮಾತುಕತೆ ಏನಾಯಿತು, ಅದರ ಪರಿಣಾಮ ಏನು, ಯಾವ ಯಾವ ವಿಚಾರಗಳು ಅಲ್ಲಿ ಚರ್ಚಿತವಾದವುಗಳನ್ನು ಎರಡೂ ದೇಶಗಳು ಬಿಟ್ಟುಕೊಟ್ಟಿಲ್ಲ, ಅದು ಬಿಟ್ಟು ಕೊಡುವುದಿಲ್ಲ. ಯಾಕಂತ ಹೇಳಿದರೆ ಅದು ಅತ್ಯಂತ ಕಾನ್ಫಿಡೆನ್ಷಿಯಲ್ ಮೀಟಿಂಗ್, ಎರಡು ದೇಶದ ಅಧಿಕಾರಿಗಳ ಮಧ್ಯೆ ನಡೆಯುವಂಥ ಒಂದು ಸಂವಹನ, ಅದನ್ನು ಬಿಟ್ಟು ಕೊಡುವುದಿಲ್ಲ. ಆದ್ದರಿಂದಾಗಿ ಇದರಲ್ಲಿ ಈ ಯುದ್ಧ ನಿಲ್ಲಿಸಲಿಕ್ಕೆ ಟ್ರಂಪ್ ಅವರು ಕಾರಣ ಎನ್ನುವುದು ಒಂದು ಕಡೆ ಸತ್ಯವೂ ಆಗಿದ್ದರೆ, ಎರಡೂ ದೇಶಗಳು
ಈ ಬಗ್ಗೆ ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದೇವೆ ಎಂದ ಅರ್ಥ. ಇಲ್ಲ ಇದ್ರೆ ಮೋದಿ ಅವರು ನಿನ್ನೆ ರಾತ್ರಿ ಆ ಭಾಷಣದಲ್ಲಿ ಆ ರೀತಿಯಾಗಿ ಅಗ್ರೆಸಿವ್ ಆಗಿ ಮಾತಾಡ್ತಾ ಇರಲಿಲ್ಲ. ಸುಮಾರು 25 ನಿಮಿಷಗಳ ಕಾಲ ದೇಶವನ್ನು ಉದ್ದೇಶಿಸಿ ಅವರು ಅಷ್ಟು ಸ್ಪಷ್ಟವಾಗಿ ಮಾತಾಡಿದ್ದಾರೆ. ನಮ್ಮ ಮುಂದಿನ ಗುರಿ ಏನು ಎನ್ನುವುದನ್ನು ಹೇಳಿದ್ದಾರೆ. ಸಾಮಾನ್ಯವಾಗಿ ಮೋದಿ ಅವರು ಅದ್ಭುತ ವಾಗ್ಮಿ. ಯಾವುದೇ ವಿಚಾರದ ಬಗ್ಗೆ, ಯಾವುದೇ ವಿಷಯದ ಬಗ್ಗೆ ಸಾಧ್ಯಂತವಾಗಿ ತಿಳಿದುಕೊಂಡು ಮಾತನಾಡುವಂತ ಒಬ್ರು. ನೀರು ಮತ್ತು ರಕ್ತ ಒಟ್ಟಿಗೆ ಹರಿಯಲು ಬಿಡುವುದಿಲ್ಲ, ಅದೇ ಹೇಳಿದವರು. ಎಚ್ಚರಿಕೆ ಕೊಟ್ಟಿದ್ದಾರೆ. ಆ ನೀರು ಮತ್ತು ರಕ್ತ ಒಟ್ಟಿಗೆ, ನೀವು ರಕ್ತ ಹರಿಸುವುದನ್ನು ಬಿಡದಿದ್ದರೆ ನಿಮಗೆ ನೀರು ಕೊಡುವುದೇ ಇಲ್ಲ ಅಂತ ಅದರ ಅರ್ಥವೇ ಅದು. ಯಾಕಂತ ಹೇಳಿ ನೀವು ಭಯೋತ್ಪಾದಕನನ್ನು ಸಂಪೂರ್ಣವಾಗಿ ನೀವೇ ಮಟ್ಟ ಹಾಕಬೇಕು. ಅದು ನಿಮ್ಮ ದೇಶದ ಒಳಗಿನ ಸಮಸ್ಯೆ. ನೀವು ನಿಮ್ಮ ದೇಶದ ಒಳಗೆ ನೀವು ಅದನ್ನು ಕ್ರಿಯೇಟ್ ಮಾಡಿದವರು. ಆದ್ದರಿಂದ ನೀವು ಅದನ್ನು ನೀವೇ ಮಟ್ಟ ಹಾಕಬೇಕು ಅಂತ. ಈ ಹಿಂದೆ ಪಂಜಾಬಿನಲ್ಲಿ ಇಂಥದೇ ಒಂದು ಪರಿಸ್ಥಿತಿ ಭಾರತ ಸರ್ಕಾರಕ್ಕೆ ಬಂದಿತ್ತು. ಪಂಜಾಬಿನ ಸ್ವರ್ಣ ಮಂದಿರವನ್ನ ಗುರಾಣಿಯಾಗಿ ಇಟ್ಟುಕೊಂಡು ಖಲಿಸ್ತಾನ್ ಉಗ್ರಗಾಮಿಗಳು ಅಲ್ಲಿ ನಾಗರಿಕರ ಮೇಲೆ ದಾಳಿ ನಡೆಸ್ತಾ ಇದ್ರು. ನಿಮಗೆ ಆ ಸಂದರ್ಭದ ಪೇಪರ್ಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಪಂಜಾಬು 8 ಬಲಿ, ಪಂಜಾಬು 15 ಬಲಿ ಅಂತೇಳಿ ಒಂದು ಸಿಂಗಲ್ ಕಾಲಮ್ ನ್ಯೂಸ್ ಬರ್ತಾ ಇತ್ತು. ಒಂದು 15 ಮಂದಿ ಒಂದು ಪಂಜಾಬ್ನಲ್ಲಿ ಸತ್ತರೆ ಆಗಿನ ಕಾಲದ ಪೇಪರಲ್ಲಿ ಒಂದು ಸಿಂಗಲ್ ಕಾಲಮ್ ನ್ಯೂಸ್ ಬರ್ತಿತ್ತು. ಯಾಕಂದ್ರೆ ಒಂದು ರೆಗ್ಯುಲರ್ ಅದು. ನಿಮಗೆ ಯಾವತ್ತಾದ್ರೂ ಒಂದು ದಿವಸ ಆದ ಕೂಡಲೇ ಅದು ದೊಡ್ಡ ಮಟ್ಟದಲ್ಲಿ ಇದಾಗತ್ತೆ. ಅದೇ ಚಾಳಿಯಾಗಿ ಮುಂದುವರೆದಾಗ ಅದು ಚಿಕ್ಕದಾಗಿ ಬರ್ತಾ ಇತ್ತು. ಅದು ನಿಂತದ್ದು ಆಪರೇಷನ್ ಬ್ಲೂ ಸ್ಟಾರ್ ಕಾರ್ಯಾಚರಣೆಯಲ್ಲಿ ಸೇನೆ ಸ್ವರ್ಣ ಮಂದಿರಕ್ಕೆ ನುಗ್ಗಿದ ನಂತರ ಅದು ನಮ್ಮ ದೇಶದ ಒಳಗಿನ ಸಮಸ್ಯೆ. ನಮ್ಮ ದೇಶದ ಒಳಗೆ ಅದನ್ನು ನಾವು ಇತ್ಯಾದಿ. ಅದಕ್ಕೆ ಯಾರ ಬೆಂಬಲವೂ ನಮಗೆ ಬೇಕಾಗಿರಲಿಲ್ಲ. ನಮ್ಮಲ್ಲಿ ಎಷ್ಟು ಶಕ್ತಿ ಇತ್ತು ಅದನ್ನು ಯಶಸ್ವಿಯಾಗಿ ಹುಟ್ಟಡಗಿಸಿದ್ರು. ಆದರೆ ಅದೇ ಕಾರಣಕ್ಕಾಗಿ ಇಂದಿರಾ ಗಾಂಧಿ ಅವರ ಹತ್ಯೆ ಆಯಿತು. ಯಾಕಂದರೆ ಅಕಾಲ್ ತಖ್ತ್ ಎನ್ನುವುದು, ಸ್ವರ್ಣ ಮಂದಿರ ಎನ್ನುವುದು ಅವರ ಪವಿತ್ರ ಜಾಗ. ಅದಕ್ಕೆ ಸೇನೆ ನುಗ್ಗಿಸಿದ್ರು ಎನ್ನುವ ಕಾರಣಕ್ಕಾಗಿ. ಆದರೆ ಅಲ್ಲಿ ಉಗ್ರಗಾಮಿ ಚಟುವಟಿಕೆಗಳು ಉಲ್ಬಣವಾಗುತ್ತಾ ಹೋದಾಗಲೇ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಿ ಯಾವುದೇ ಕ್ರಮ ಕೈಗೊಳ್ಳಿಲ್ಲ. ಕೇಂದ್ರದಲ್ಲಿ ಕಾಂಗ್ರೆಸ್ ಆಡಳಿತ ಇದ್ದದ್ದು, ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಇದ್ದದ್ದು. ಅವರು ಕ್ರಮ ಕೈಗೊಳ್ಳ. ಅದು ಉಲ್ಬಣ ಆಗಿ ಯಾವಾಗ ಇಡೀ ಮೈಯೆಲ್ಲ ಪರಚಲಿಕೆ ಆರಂಭವಾಯಿತು, ಆ ಸಂದರ್ಭದಲ್ಲಿ ಅದಕ್ಕೊಂದು ಸೊಲ್ಯೂಷನ್ ಹುಡುಕಬೇಕಾಗಿತ್ತು. ಅದಕ್ಕಾಗಿ ಅವರು ಸಂತ ಜನರಲ್ ಸಿಂಗ್ ಭಿಂದ್ರನ್ವಾಲೆಯನ್ನು ಹೊಡಿಬೇಕಿತ್ತು. ಸೈನ್ಯವನ್ನು ನುಗ್ಗಿಸಿದ್ರು. ಅಂತಹ ಪರಿಸ್ಥಿತಿ ಈಗ ಕಾಶ್ಮೀರದಲ್ಲಿರುವುದು. ಕಾಶ್ಮೀರದ ಪರಿಸ್ಥಿತಿಯನ್ನು ನಾವೇ ನಿಯಂತ್ರಿಸುವುದಾದರೆ ಅದಕ್ಕೆ ಬೇರೆ ಮಾರ್ಗಗಳಿವೆ. ಈಗ ಕಾಶ್ಮೀರದಲ್ಲಿ ಮೊನ್ನೆ ಘಟನೆಯ ನಂತರ ಕಾಶ್ಮೀರದಲ್ಲಿ ಹೊಸ ಒಂದು ಯೋಜನೆ ರೂಪ ಮಾಡಿದ್ದಾರೆ, ಕ್ಲೀನ್ ಕಾಶ್ಮೀರ್ ಅಂತೇಳಿ. ಅಲ್ಲಿ ಮನೆಯಲ್ಲಿ ಸರ್ಚ್ ಆಗ್ತಾ ಇದೆ. ಅಲ್ಲಿ ಕಾಶ್ಮೀರಿಯನ್ಸ್ ಯಾರು, ಹೊರಗಿಂದ ಬಂದವರು ಯಾರು, ಮಿಲಿಟೆಂಟ್ಗಳು ಯಾರು, ಎಲ್ಲವೂ ಸರ್ಚ್ ಮಾಡ್ತಾ ಇದ್ದಾರೆ. ಪ್ರತಿ ಮನೆ ಸರ್ವೆ ಆಗ್ತಾ ಇದೆ. ಆದ್ದರಿಂದಾಗಿ ಅಲ್ಲಿ ಮತ್ತೊಂದು ರೀತಿಯ ವ್ಯವಸ್ಥೆಗಳಾಗ್ತಾ ಇದೆ. ಆದರೆ ಅಲ್ಲಿ ರಾಜ್ಯ ಸರ್ಕಾರ ಅದನ್ನು ಸಪೋರ್ಟ್ ಮಾಡಬೇಕು. ಯಾಕಂದರೆ ಓಮರ್ ಅಬ್ದುಲ್ಲಾ ಅಲ್ಲಿ ಮುಖ್ಯಮಂತ್ರಿ ಇರುವುದು, ಅವರಿಗೆ ಅಲ್ಲಿ ಅಧಿಕಾರ ಮಾತ್ರ ಮುಖ್ಯ ಇರುವುದು. ದೇಶದ ಭದ್ರತೆ ಅವರಿಗೆ ಮುಖ್ಯ ಅಲ್ಲ. ಆದ್ದರಿಂದಾಗಿ ಆ ಸಮಸ್ಯೆಯನ್ನ ನಿಧಾನವಾಗಿ ಪರಿಹರಿಸಿಕೊಂಡು ಹೋಗ್ಬೋದು. ಆದರೆ ಗಡಿಯಾಚಿನ ಸಮಸ್ಯೆಯನ್ನು ಒಂದು ಮಟ್ಟಕ್ಕೆ ನಿಯಂತ್ರಿಸುವಂಥ ಪ್ರಯತ್ನಗಳು ಆಗಿದೆ. ಯಾಕಂದರೆ ದೇಶದ ಭದ್ರತೆಯ ವಿಚಾರದಲ್ಲಿ ಯಾವುದೇ ರಾಜಿಯನ್ನು ಈ ಸರ್ಕಾರ ಮಾಡುವುದಿಲ್ಲ ಅಂತ ಗೊತ್ತಾಗಿದೆ. ಮತ್ತು ಈ ಸರ್ಕಾರಕ್ಕೆ ವಿರೋಧ ಪಕ್ಷಗಳು, ಮುಖ್ಯವಾಗಿ ಕಾಂಗ್ರೆಸ್ ಆಗಿರ್ಬೋದು, ಇತರ ಪಕ್ಷಗಳಾಗಿರ್ಬೋದು, ಬೆಂಬಲ ಸೂಚಿಸಿದ್ದರಿಂದ ನೇರವಾಗಿ ಅಟ್ಯಾಕ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇಲ್ಲಾಂದರೆ ಇಲ್ಲಿ ದೇಶದ ಒಳಗೆ ಆಂತರಿಕವಾಗಿ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ. ಆದರೆ ಆ 26 ಮಂದಿ ಅಮಾಯಕ ಪ್ರವಾಸಿಗರನ್ನು ಅಂತಹ ಧರ್ಮ ಕೇಳಿ ಹೊಡೆದಂತಹ ರೀತಿ ಅದು ಜನರಲ್ಲಿ ರುಚಿಗೆ ಎಬ್ಬಿಸಿತು. ಇದಕ್ಕೆ ಒಂದು ಪರಿಹಾರ ಆಗಬೇಕು, ಇದಕ್ಕೊಂದು ಗತಿ ಕಾಣಿಸಬೇಕು ಅಂತೇಳಿ. ಆದ್ರಿಂದಾಗಿ ಅಂತಹ ಒಂದು ಪ್ರಯತ್ನಕ್ಕೆ ಬೆಂಬಲ ಸೂಚಿಸಿತು. ಆದರೆ ಅರ್ಧದಲ್ಲಿ ಯುದ್ಧ ನಿಲ್ಲಿಸಿದ್ರು ಎನ್ನುವ ಕೋಪ ಮೋದಿಯವರ ಮೇಲೆ ಇದೆ.
ಅವಕಾಶ ಇತ್ತು, ನಾವು ಮುಂದೆ ನುಗ್ಗಬಹುದಿತ್ತು ಅಂತ. ಯಾವುದು ಈಗ POK ಅನ್ನು ಕ್ಲಿಯರ್ ಮಾಡಿದ್ರೆ ಪಾಕಿಸ್ತಾನ ಅರ್ಧ ಇದಕ್ಕೆ ತಾರ್ಕಿಕ ಅಂತ್ಯ ಕಾಣಬೇಕು, ಏನು ಆಗ್ಬೇಕಿತ್ತು ತಾರ್ಕಿಕ ಅಂತ್ಯ ಅಂತ ಅಲ್ಲ. ತಾರ್ಕಿಕ ಅಂತ್ಯ ಅಂತ ಹೇಳಿದ್ರೆ POK ಅನ್ನ ವಶಪಡಿಸಿಕೊಳ್ಳುವುದೇ ತಾರ್ಕಿಕ ಅಂತ್ಯ. ನೀವು ಪಾಕಿಸ್ತಾನವನ್ನು ವಶಪಡಿಸಿಕೊಳ್ಳಿಕ್ಕೆ ಆಗುದಿಲ್ಲ, ಅದು ಪ್ರತ್ಯೇಕ ರಾಷ್ಟ್ರ, ಅದು ನಮ್ಮಿಂದಲೇ ಪ್ರತ್ಯೇಕವಾದಂತ ರಾಷ್ಟ್ರ ಅದು. ಒಂದು ಕಾಲದಲ್ಲಿ 1947ರಲ್ಲಿ ನಮ್ಮಿಂದಲೇ ಪ್ರತ್ಯೇಕವಾದಂತ ರಾಷ್ಟ್ರ ಅದು. ಅದೇ ರೀತಿ ಬಾಂಗ್ಲಾವು ಸಹ, ಯಾವುದು ಪೂರ್ವ ಪಾಕಿಸ್ತಾನವು ಪಶ್ಚಿಮ ಪಾಕಿಸ್ತಾನವು ನಮ್ಮಿಂದಲೇ ಪ್ರತ್ಯೇಕವಾದಂತ ರಾಷ್ಟ್ರ. ಆದರೆ ಪ್ರತ್ಯೇಕವಾಗಿದೆ, ಅದಕ್ಕೆ ದೇಶದ ಸ್ಥಾನಮಾನ ಕೊಟ್ಟಿದೆ. ಆದ್ರಿಂದ ಆ ವಿಚಾರವನ್ನು ನಾವು ಟಚ್ ಮಾಡುವ ಆಗಿಲ್ಲ, ಯಾಕಂದ್ರೆ ಅದು ಅಂತಾರಾಷ್ಟ್ರೀಯ ವಿಚಾರ ಆಗತ್ತೆ. ಆದರೆ POK ಅದು ನಮ್ಮಿಂದ ಕಿತ್ತುಕೊಂಡ ಭೂಭಾಗ, ನಮ್ಮಿಂದ ಕಿತ್ತುಕೊಂಡ ಭೂಭಾಗ. ಅವರು ಆ ಭೂಭಾಗವನ್ನು ಬಳಸಿಕೊಂಡು ನಮ್ಮ ಮೇಲೆ ಸವಾರಿ ಮಾಡ್ತಾ ಇರೋದು. ಆದ್ದರಿಂದ ಆ ಭೂಭಾಗವನ್ನು ನಾವು ವಶಪಡಿಸಿಕೊಳ್ಬೇಕು ಅನ್ನುವಂಥ ಪ್ರಶ್ನೆ ಇದ್ದದ್ದು. ಎಲ್ಲರ ಆಸೆಯೂ ಅದೇ ಆಗಿತ್ತು. ಈ ಬಾರಿ ಆ ಪ್ರಯತ್ನಗಳು ಆಗ್ತದೆ, ಖಂಡಿತ ಆಗ್ಬೋದು ಅಂತೇಳಿ. ಯಾಕಂತ ಹೇಳಿದರೆ ಪ್ರಧಾನಿ ಮೋದಿಯವರಾಗಲಿ, ಅವರ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಆಗಲಿ, CDS ಅವರ ಚವ್ಹಾಣ್ ಆಗಲಿ, ಬೇರೆ ಯಾವುದೇ ಅಧಿಕಾರಿಗಳಾಗಲಿ ಅದಕ್ಕೆ ಹಿಂಜರಿಯುವಂಥ ಜಾಯಮಾನದವರಲ್ಲ. ದೇಶದ ಒಳಿತಿಗಾಗಿ, ದೇಶದ ಭದ್ರತೆಗಾಗಿ, ದೇಶದ ಜನರ ಆಶೋತ್ತರಗಳನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಅವರು ಯಾವುದೇ ರೀತಿಯ ರಿಸ್ಕ್ಗಳನ್ನು ತಗೊಳ್ಳಿಕ್ಕೂ ತಯಾರಿದ್ದವರು. ಆದ್ದರಿಂದ ಅಂತಹ ಪ್ರಯತ್ನಗಳು ಆಗ್ತದೆ ಎನ್ನುವಂಥ ನಿರೀಕ್ಷೆ ಇಡೀ ದೇಶದ ಜನರಲ್ಲಿತ್ತು. ಆದರೆ ಎಲ್ಲ ದಿನಗಳು ಹುಣ್ಣಿಮೆಯಾಗಿ ಇರುವುದಿಲ್ಲ ಅಂತ ಹೇಳ್ತೇವೆ ನಾವು. ಎಲ್ಲ ದಿನಗಳು ಹುಣ್ಣಿಮೆಯಾಗಿರುವುದಿಲ್ಲ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒತ್ತಡಗಳಿರ್ತವೆ. ಅಂಥ ಸಂದರ್ಭದಲ್ಲಿ ನಾವು ಸಹ ಕೆಲವೊಂದು ಕಾಂಪ್ರಮೈಸೇಷನ್ ಮಾಡಬೇಕಾಗಿದೆ. ಅಂಥ ಒಂದು ಕಾಂಪ್ರಮೈಸೇಷನ್ ಬಂದಿದೆ. ಆದ್ದರಿಂದಾಗಿ ಅಲ್ಲಿ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದು. ಆದರೆ ಕದನ ವಿರಾಮ ಘೋಷಣೆ ಮಾಡೋದ ಒಟ್ಟಿಗೆ ಹಿಂದೆ ಏನು ರಾಜತಾಂತ್ರಿಕ ನಿಲುವುಗಳನ್ನು ಭಾರತ ತೆಗೆದುಕೊಂಡಿತ್ತು, ಯಾಕಂತ ಹೇಳಿದ್ರೆ ಪಹಲ್ಗಾಮ್ ಹತ್ಯೆ ನಂತರ ತೆಗೆದುಕೊಂಡಂಥ ನಿರ್ಣಯಗಳನ್ನು ವಾಪಸ್ ತಗೊಳ್ಳಿಲ್ಲ. ಆದ್ದರಿಂದ ಇನ್ನಲ್ಲ ನಾಳೆ ಪುನಃ ಪಾಕಿಸ್ತಾನ ಈ ವಿಚಾರವನ್ನು ಅಂತಾರಾಷ್ಟ್ರೀಯ ವೇದಿಕೆಗೆ ಕೊಂಡೋಗಲೇಬೇಕು. ಸಿಂಧೂ ನದಿ ನೀರಿನ ವಿಚಾರವನ್ನು ಅವರು ಅಂತಾರಾಷ್ಟ್ರೀಯ ವೇದಿಕೆಗೆ ಕೊಂಡೋಗಲೇಬೇಕು, ಇಲ್ಲದ್ರೆ ಅವರಿಗೆ ನೀರು ಇಲ್ಲ. ಆ ಸಂದರ್ಭದಲ್ಲಿ ಭಾರತ ನಿಮಗೆ ನೀರು ಬೇಕಾ, ನಮಗೆ ಇಂಥ ವ್ಯವಸ್ಥೆಯನ್ನು ಮಾಡಿಕೊಡಿ. ಯಾಕಂತ ಹೇಳಿದರೆ ಭಾರತಕ್ಕೆ ಬೇಕಾಗಿರುವಂಥ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳು ಪಾಕಿಸ್ತಾನದಲ್ಲಿ ಇದ್ದಾರೆ, ಅವರ ಆಶ್ರಯದಲ್ಲಿದ್ದಾರೆ ಎನ್ನುವ ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ. ಅದೇನು ನಿನ್ನೆ ಮೊನ್ನೆ ಮಾಡಿದ ದಾಖಲೆಗಳಲ್ಲ. ಹಲವಾರು ವರ್ಷಗಳ ಹಿಂದೆ ಅಂತ ದಾಖಲೆಗಳನ್ನು ಕೊಟ್ಟು ವಿಶ್ವಸಂಸ್ಥೆಗೆ ಸಹ ಕೊಡಲಾಗಿತ್ತು, ಎಲ್ಲ ಭದ್ರತಾ ಮಂಡಳಿಗೆ ಕೊಡಲಾಗಿತ್ತು. ಎಲ್ಲರಿಗೂ ಗೊತ್ತಿದೆ ಇಂಥವರಲ್ಲಿ ಇದ್ದಾರೆ ಅಂತೇಳಿ. ಆದರೆ ಪಾಕಿಸ್ತಾನ ಅದನ್ನು ನಿರಾಕರಿಸಿದೆ. ಯಾಕಂತ ಹೇಳಿದರೆ ಅವ್ರು ಹೇಳ್ತಾರೆ ನಮ್ಮಲ್ಲಿ ದಾವೂದ್ ಇಬ್ರಾಹಿಂ ಇಲ್ಲ ಅಂತೇಳಿ. ಮತ್ತೆ ಯಾರಿದ್ದಾರೆ? ಇಬ್ರಾಹಿಂ ದಾವೂದ್ ಇದ್ದಾರೆ ಅಂತ ಹೇಳ್ತಾರೆ. ವ್ಯತ್ಯಾಸ ಇಷ್ಟೇ. ನಮ್ಮಲ್ಲಿ ದಾವೂದ್ ಇಬ್ರಾಹಿಂ ಇಲ್ಲ, ಮತ್ತೆ ಇಬ್ರಾಹಿಂ ದಾವೂದ್ ಇದ್ದಾರೆ. ಯಾಕಂದ್ರೆ ಅವರ ಪಾಸ್ಪೋರ್ಟ್ ಅಲ್ಲಿ ಅವನ ಹೆಸರಿರೋದು ಇಬ್ರಾಹಿಂ ದಾವೂದ್, ಇಂಡಿಯನ್ ಪಾಸ್ಪೋರ್ಟ್ ಅಲ್ಲಿ ಅವನ ಹೆಸರಿರೋದು ದಾವೂದ್ ಇಬ್ರಾಹಿಂ. ಅದರಿಂದ ಆ ವ್ಯಕ್ತಿ ಅಲ್ಲ ಅಂತೇಳಿ. ನಿಮಗೆ ಒಬ್ಬನ ಮುಖ ಚಹರೆಯನ್ನು ನೀವು ಎಷ್ಟು ಬೇಕಾದ್ರೆ ಹೋಲಿಕೆ ಮಾಡ್ಬೋದು. ನಿಮ್ಮ ದಾಖಲೆಗಳನ್ನು ನೀವು ಸ್ಪಷ್ಟವಾಗಿರ್ಬೇಕು. ಒಂದು ಬರ್ತ್ ಡೇಟ್, ಬರ್ತ್ ಮಂತ್, ಬರ್ತ್ ಇಯರ್ ಒಂದು ಬದಲಾವಣೆ ಆದರೂ ಆ ವ್ಯಕ್ತಿಯೇ ಅಲ್ಲ. 18ನೇ ತಾರೀಕಿಗೆ ಒಬ್ಬ ಹುಟ್ಟಿದಾನೆ ಅಂತ ಹೇಳಿದರೆ ಅವನ ದಾಖಲೆಯಲ್ಲಿ ಅದು 19ನೇ ತಾರೀಕಿಗೆ ಅಂತ ಹೇಳಿದ್ರೆ ಆದರೆ 18ನೇ ತಾರೀಕಿಗೆ ಹುಟ್ಟಿದವ ಅವ ಅಲ್ಲ. ಇದು 19ನೇ ತಾರೀಕಿಗೆ ಹುಟ್ಟಿದವ ಬೇರೆ ಜನ, ವ್ಯಕ್ತಿ ಅವನೇ ಆಗಿರ್ಬೋದು. ಈ ರೀತಿಯಾಗಿ ಇರುವಂಥದ್ದು. ಆದ್ದರಿಂದಾಗಿ ನಾವು ಯಾವ ದಾಖಲೆಗಳನ್ನು ಕೊಟ್ಟರೂ ಸಹ ಪಾಕಿಸ್ತಾನದನ್ನು ಒಪ್ಪಿಕೊಳ್ತಾ ಇರಲಿಲ್ಲ. ಯಾಕಂದರೆ ಅವರು ಯಾರು ಉಗ್ರಗಾಮಿಗಳು ಅವರವರ ಹೆಸರಲ್ಲಿ ಪಾಸ್ಪೋರ್ಟನ್ನು ಹೊಂದಿರುವುದಿಲ್ಲ, ಅವರವರ ಹೆಸರಲ್ಲಿ ಅವರು ಟ್ರಾವೆಲು ಮಾಡುವುದಿಲ್ಲ. ಆದ್ದರಿಂದಾಗಿ ಅವರು ಅದನ್ನು ಒಂದು ಡಿಫೆನ್ಸ್ ಆಗಿ ಬಳಸ್ಕೊಳ್ತಾರೆ. ಆದ್ದರಿಂದ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತುಕತೆ ಆಗುವಾಗ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಪ್ರೂವ್ ಮಾಡಬೇಕು. ಕೆಲವೊಂದು ಅಂಡರ್ವರ್ಲ್ಡ್ ಡಾನ್ಗಳನ್ನು
ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದವರನ್ನ ಕರ್ಕೊಂಡು ಬರಲಿಕ್ಕೆ ಎಷ್ಟು ಕಷ್ಟ ಇದೆ ಅನ್ನೋದು ಆ ಕೆಲಸ ಮಾಡಿದವರಿಗೆ ಮಾತ್ರ ಗೊತ್ತಿರೋದು. ಅದಕ್ಕೆ ದಾಖಲೆಯನ್ನು ತಯಾರು ಮಾಡೋದು, ಅವರ ಇದು ಮಾಡೋದು ಎಲ್ಲ. ಈ ಬನ್ನಂಜೆ ರಾಜನನ್ನು ಕರ್ಕೊಂಡು ಬರಲಿಕ್ಕೆ 3 ವರ್ಷಗಳ ಕಾಲ ಸತತವಾಗಿ ಒಬ್ಬ ಇನ್ಸ್ಪೆಕ್ಟರ್ ಬೆನ್ನತ್ತಿದ್ದಾರೆ. 3 ವರ್ಷ, ಸುಮಾರು 6.5 ಲಕ್ಷ ರೂಪಾಯಿ ಅವರಿಗೆ ಖರ್ಚಾಗಿದೆ. ಒಂದು 4-5 ಬಾರಿ ಡೆಲ್ಲಿಗೆ ಹೋಗಿದ್ದಾರೆ. ಇದೆಲ್ಲ ಪ್ರಯತ್ನಗಳ ಪಟ್ಟ ಮೇಲೆ ಆತನನ್ನು ಸೌತ್ ಆಫ್ರಿಕಾದ ಒಂದು ಕಡೆಯಲ್ಲಿ ಲೋಕಲ್ ಪೊಲೀಸನ್ನು ಪ್ರೆಷರ್ ಹಾಕಿ ಅವರನ್ನು ಅರೆಸ್ಟ್ ಮಾಡಿಸಿ ಅಲ್ಲಿಂದ ಡೆಪೋರ್ಟೇಷನ್ ಮಾಡ್ಕೊಂಡು ಬಂದದ್ದು. ಇದೇ ಬನ್ನಂಜೆ ರಾಜನನ್ನು ಈಗ ಇಂಡಲಗ ಜೈಲಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಆದರೆ ಒಬ್ಬರನ್ನು ಅಂಥವನನ್ನು ಕರ್ಕೊಂಡು ಬರ್ಲಿಕ್ಕೆ ಅಷ್ಟು ಕಷ್ಟ ಇದೆ. ಆದರೆ ಅವನೇ ಬನ್ನಂಜ ರಾಜ ಅಂತ ಹೇಳಿ ಅವನು ಪ್ರೂವ್ ಮಾಡಿದ್ದು ಹೇಗೆ ಅಂತ ಹೇಳಿದ್ರೆ, ಬನ್ನಂಜ ರಾಜನ ಮೂಲ ದಾಖಲೆಗಳು ಮಲ್ಪೆ ಪೊಲೀಸ್ ಸ್ಟೇಷನ್ ಅಲ್ಲಿತ್ತು. ಮಲ್ಪೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅವನು ರೌಡಿ ಶೀಟರ್ ಆಗಿದ್ದ. ಅವನ ಬೆರಳಚ್ಚು ಗುರುತುಗಳಿತ್ತು, ಅವನ ಬೇರೆ ಫೋಟೋ ಇತ್ತು, ಬೇರೆ ಅದನ್ನೆಲ್ಲ ದಾಖಲೆಗಳಿತ್ತು. ಮತ್ತೆ ಅವನ ತಂದೆ ಮತ್ತು ತಾಯಿ ಮೊನ್ನೆ ತೀರಿದ್ರು ಸುಂದರ ಶೆಟ್ಟಿಗಾರ್ ಅಂತೇಳಿ, ತಾಯಿಯ ಬ್ಲಡ್ ಸ್ಯಾಂಪಲ್ ತೆಗೆದು ಇಟ್ಟುಕೊಂಡಿದ್ರು. ಅವನನ್ನು ಅಲ್ಲಿ ಸೌತ್ ಆಫ್ರಿಕಾದ ಒಂದು ದೇಶ ಅಲ್ಲಿ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು DNA ಟೆಸ್ಟ್ ಮಾಡಲಾಗಿತ್ತು. ಆ ಬ್ಲಡ್ ಸ್ಯಾಂಪಲ್, ಅವನ ಬ್ಲಡ್ ಸ್ಯಾಂಪಲ್ ತೆಗೆದು ಅದ ನಂತರ ಆ ದೇಶ ಒಪ್ಪಿಕೊಂಡದ್ದು ಇವನೇ ಅವನು ಅಂತ. ಅದರಲ್ಲಿ ಅವನ ಹೆಸರೇ ಬೇರೆ ಇತ್ತು. ಸೇಮ್ ಸಮಸ್ಯೆ ಪಾಕಿಸ್ತಾನದಲ್ಲಿರುವಂಥ ಭಾರತೀಯ ಕ್ರಿಮಿನಲ್ಗಳ ಪರಿಸ್ಥಿತಿ. ಆದ್ದರಿಂದಾಗಿ ಅಲ್ಲಿ ಅಷ್ಟು ಸುಲಭವಾಗಿ ಆ ದೇಶ ಅವರನ್ನು ಬಿಟ್ಟುಕೊಡುವುದಿಲ್ಲ. ಯಾಕಂತ ಅಲ್ಲಿ ಹೇಳಿದರೆ ಅಲ್ಲಿ ಅವರು ಅವರೇ ಹೇಳಿದಾಗೆ ಒಂದು ಧಾರ್ಮಿಕ ಮುಖಂಡರು, ಇಲ್ಲ ಇದ್ರೆ ಬಿಸ್ನೆಸ್ ಮ್ಯಾನ್ಗಳು. ಅವರಲ್ಲಿ ಕ್ರಿಮಿನಲ್ಗಳಲ್ಲ, ಒಂದು ಧಾರ್ಮಿಕ ಮುಖಂಡರು, ಬಿಸ್ನೆಸ್ ಮ್ಯಾನ್. ಇನ್ನೊಂದೇನಂದ್ರೆ ಇದು ಬಲೂಚಿಸ್ತಾನ ಕೂಡ ಏನು ಅಲ್ಲಿ ಪಾಕಿಸ್ತಾನ ಜೊತೆ ಸಂಘರ್ಷ ಮಾಡ್ತಾ ಇದೆ ಅಂತ. ನೋಡಿ, ಬಲೂಚಿಸ್ತಾನ ಪಾಕಿಸ್ತಾನದ ಮೇಲ್ಗಡೆ ಇರುವಂತ ಒಂದು ದೇಶ. ಬಲೂಚಿಸ್ತಾನ ಪಾಕಿಸ್ತಾನದ ಆಡಳಿತದಲ್ಲಿ ಇರುವಂತಹ ಒಂದು ಪ್ರದೇಶ. ಆ ಪ್ರದೇಶವನ್ನ ಅವರು ಸ್ವಾತಂತ್ರ್ಯ ಬೇಕು ಅಂತೇಳಿ ಅಲ್ಲಿ ಹೋರಾಟಗಳು ತುಂಬಾ ಸಮಯಗಳಿಂದ ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತು ಪಾಕಿಸ್ತಾನದ ಮಧ್ಯೆ ಒಂದು ಸಂಘರ್ಷ ಇದೆ. ಈಗ ನಮ್ಮ ದೇಶದ ಒಳಗೆ ನಮಗೆ ಕಾಶ್ಮೀರದ ಒಳಗೆ ಒಂದು ಸಂಘರ್ಷ ಇತ್ತ, ಸೇಮ್ ಸಂಘರ್ಷನ ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನ ಎದುರಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅವರು ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ, ನಮಗೆ ಪ್ರತ್ಯೇಕ ರಾಷ್ಟ್ರ ಕೊಡಿ ಅಂತೇಳಿ. ಆದರೆ ಭಾರತ ಅದಕ್ಕೆ ಸಪೋರ್ಟ್ ಹೊರಗಿಂದ ಮಾಡಬಹುದು ಹೊರತು ನೇರವಾಗಿ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಮಗೆ ಡಿಸ್ಟೆನ್ಸ್ ದೂರ ಇದೆ. ನಾವು 71ನೇ ಇಸ್ವಿಯಲ್ಲಿ ಬಾಂಗ್ಲಾ ವಿಮೋಚನೆ ಮಾಡಿದಷ್ಟು ಸುಲಭ ಬಲೂಚಿಸ್ತಾನವನ್ನು ವಿಮೋಚನೆ ಮಾಡುವುದಲ್ಲ. ಆ ಕಾಲದಲ್ಲಿ ಇಂಥ ಕಟ್ಟುನಿಟ್ಟಿನ ವ್ಯವಸ್ಥೆಗಳಿರಲಿಲ್ಲ. ಅದರಿಂದ ಆ ಕಾಲಘಟ್ಟದಲ್ಲಿ ಆಗಿತ್ತು. ಯಾಕಂತ ಹೇಳಿದ್ರೆ ಆ ಕಾಲಘಟ್ಟದಲ್ಲಿ ಏನೆಲ್ಲ ಆಗಿದೆ ಎನ್ನುವುದು ಈಗಿನ ತಲೆಮಾರಿಗೆ ಗೊತ್ತಿಲ್ಲ. ಈಗಿನ ತಲೆಮಾರಿನವರಿಗೆ ಆ ಕಾಲದಲ್ಲಿ ಏನು ಆಗಿತ್ತು ಅನ್ನೋದು ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಅಲ್ಲಿ ಗಲಾಟೆ ಆದಂಥ ಸಂದರ್ಭದಲ್ಲಿ, ಬಾಂಗ್ಲಾ ವಿಮೋಚನೆ ಆದಂಥ ಸಂದರ್ಭದಲ್ಲಿ ಈ ದೇಶದ ಒಳಗಿನ ಪರಿಸ್ಥಿತಿ ಹೇಗಿತ್ತು ಎನ್ನುವುದು ಯಾರ ಅರಿವಿಗೂ ಇಲ್ಲ. ಏನೋ ಆ ಕಾಲದಲ್ಲಿ ಯಾರೋ ಏನೋ ಹೇಳಿದ್ದುಂಟು, ಇವರು ಯಾವುದೋ ರೀತಿಯಲ್ಲಿ ಅದನ್ನು ವ್ಯಾಖ್ಯಾನಿಸಿದರೆ ಹೊರತು ಮತ್ತೇನೂ ಇಲ್ಲ. ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಆಗಿರುವಂಥದ್ದು. ಇಂದಿರಾ ಗಾಂಧಿ ಅವರು ಐರನ್ ಲೇಡಿ, ಅವರನ್ನು ದುರ್ಗಾ ಮಾತೆ ಅಂತ ಹೇಳಿ ವಾಜಪೇಯಿ ಅವರು ಕರೆದ್ರು. ಇಂಥ ಮಾತುಗಳೇ ಈಗ ಫೋಕಸ್ ಆಗ್ತಾ ಇದೆ. ಆದರೆ ಆ ಕಾಲದಲ್ಲಿ ಜನಜೀವನದ ಪರಿಸ್ಥಿತಿ ಏನಿತ್ತು? ಇವತ್ತು ಮೊನ್ನೆ 4 ದಿವಸಗಳ ಕಾಲ ವಾರ ಆಯಿತು. ನಮ್ಮ ಜನಜೀವನ ಪರಿಸ್ಥಿತಿ ಏನು ಬದಲಾವಣೆ ಆಗಿಲ್ಲ. ಎಲ್ಲಿ ವಾರ ಆಗ್ತಿತ್ತು ಅಲ್ಲಿ ಆಗ್ತಾ ಇತ್ತು, ಅಷ್ಟು ಬಿಟ್ಟರೆ ಬೇರೆ ಸಮಸ್ಯೆ ಆಗಲಿಲ್ಲ. ಆ ಪ್ರದೇಶದಲ್ಲಿ ಬ್ಲ್ಯಾಕ್ ಔಟ್ ಘೋಷಣೆ ಆಯ್ತೆ ಹೊರತು ಬೇರೆ ಎಲ್ಲ ಕಡೆ ಆಗಿಲ್ಲ. ಅದು 71ರಲ್ಲಿ ಇಡೀ ದೇಶದಲ್ಲಿ ಬ್ಲ್ಯಾಕ್ ಔಟ್ ಘೋಷಣೆ ಆಗಿತ್ತಂತೆ. ದೇಶದಲ್ಲಿ ಬ್ಲ್ಯಾಕ್ ಔಟ್ ಘೋಷಣೆ ಆಗಿತ್ತು. ಅಂಗಡಿಯಲ್ಲಿ ಅಕ್ಕಿ ಸಿಗ್ತಾ ಇರಲಿಲ್ಲ. ಯುದ್ಧ ಆದದ್ದು 17 ದಿವಸ. ಯುದ್ಧ ಆದದ್ದು 17 ದಿವಸ. 17 ದಿವಸದಲ್ಲಿ ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗಿತ್ತು. ಮತ್ತು ಅದು ಸಹಜ ಸ್ಥಿತಿಗೆ ಬರ್ಲಿಕ್ಕೆ ಒಂದು 3 ತಿಂಗಳು ಬೇಕಿತ್ತಂತೆ. ಅದನ್ನು ಹೇಳ್ತಾ ಇದ್ರು ಹಿಂದಿನವರು.
ಆದರೆ ಆ ಪರಿಸ್ಥಿತಿ ಏನಿತ್ತು ಅಂತ ಯಾರಿಗೂ ಗೊತ್ತಿಲ್ಲ. ಆಗಿನ ಕಾಲದಲ್ಲಿ ಬ್ಲ್ಯಾಕ್ಔಟ್ ಆಗಿತ್ತು, ಇಡೀ ದೇಶದಲ್ಲಿ ಬ್ಲ್ಯಾಕ್ಔಟ್ ಆಗಿತ್ತು ಅಂದರೆ ಜನರಿಗೆ ಅರಿವು ಬರಲಿಲ್ಲ. ಯಾಕಂತ ಹೇಳಿದರೆ ಆ ಕಾಲಘಟ್ಟದಲ್ಲಿ ಈ ರೀತಿಯ ವಿದ್ಯುತ್ ಸಂಪರ್ಕಗಳಿರಲಿಲ್ಲ. ಈ ರೀತಿಯ ವಿದ್ಯುತ್ ಸಂಪರ್ಕ ಆಗ ಎಲ್ಲರೂ ಚಿಮಿಣಿ ದೀಪದ ಅಡಿಯಲ್ಲಿ ಬದುಕು ಕಟ್ಟಿಕೊಳ್ತಾ ಇದ್ದವರು. ಆದ್ದರಿಂದ ಆ ಸಂದರ್ಭದಲ್ಲಿ ಅಂತ ಇದು ಆಗಿರಲಿಲ್ಲ. ಆದರೆ ಈ ಸಂದರ್ಭ ಆಗ ಇಲ್ಲಲ್ಲ. ಈಗ ಮುಂದುವರಿದ ದೇಶಗಳು, ಮುಂದುವರಿದ ಸಮಾಜ, ಮುಂದುವರಿದ ಜನಾಂಗ. ಆದ್ದರಿಂದ ಇಲ್ಲಿ ಈಗ ಯಾವುದಾದ್ರೂ ಚಿಕ್ಕ ತೊಂದರೆ ಆದರೂ ಸಹ ನಾವು ಪರಿಹರಿಸಬೇಕಾಗ್ತದೆ. ಅದು ಅಂಥದಕ್ಕೆ ಸರ್ಕಾರ ಅವಕಾಶ ಕೊಟ್ಟಿಲ್ಲ. ಯಾವುದೇ ರೀತಿಯ ಸಮಸ್ಯೆ ಜನಸಾಮಾನ್ಯರಿಗೆ ಆಗದಂತೆ ನೋಡಿಕೊಂಡ್ರು. ಈಗಲೂ ಅಷ್ಟೇ ನಮ್ಮ ದೇಶದಲ್ಲಿ ನಾವು ಹೊರ ದೇಶಕ್ಕೆ ಅವಲಂಬಿತವಾಗಿರುವುದು ಕೇವಲ ಫ್ಯೂಲ್ ವಿಚಾರದಲ್ಲಿ, ಪೆಟ್ರೋಲಿಯಂ ವಿಚಾರದಲ್ಲಿ ಮಾತ್ರ ನಾವು ಹೊರ ದೇಶಕ್ಕೆ ಅವಲಂಬಿತರಾಗುವುದು. ಆದರೆ ನಮ್ಮಲ್ಲಿ ಕಚ್ಚಾ ತೈಲ ಸ್ಟಾಕ್ ಇದೆ, ಕಚ್ಚಾ ತೈಲ ಸ್ಟಾಕ್ ಇದೆ. ನಮಗೆ ಎಷ್ಟೋ ಸಮಯ ಕಾಲ ತೈಲ ಸಾಕಾಗ್ತದೆ, ಆ ರೀತಿ ಇದೆ. ಇದೆ ಪಾದೂರ್ನಲ್ಲಿದೆ, ಬಜ್ಪೆ ಹತ್ರ ಒಂದು ಕಡೆಯಲ್ಲಿದೆ ಭೂಗತ ತೈಲ ಸಂಗ್ರಹಣಾಗಾರ ಅಂತ ಹೇಳಿ ಎಲ್ಲ ಮಾಡಿದ್ದಾರೆ. ವಿಶಾಖಪಟ್ಟಣದಲ್ಲಿದೆ. ಹಾಗೆಲ್ಲ ಎಲ್ಲ ಕಡೆಗಳಲ್ಲಿ ನಾವು ಸ್ಟಾಕ್ ಇಟ್ಟುಕೊಂಡಿದ್ದೇವೆ, ನಮಗೆ ಅಗತ್ಯಕ್ಕೆ ಬೇಕಾಗ್ತದೆ ಎನ್ನುವ ಕಾರಣಕ್ಕಾಗಿ. ಈಗ ನಮ್ಮ ಪರಿಸ್ಥಿತಿ ತೈಲದ ವಿಚಾರದಲ್ಲಿ ಹೇಗಿದೆ ಅಂತ ಹೇಳಿದರೆ, ರಷ್ಯಾದಿಂದ ಪೆಟ್ರೋಲಿಯಂ ಅನ್ನು ಪರ್ಚೇಸ್ ಮಾಡಿಕೊಂಡು ತಂದು ಇಲ್ಲಿ ನಾವು ಸಂಸ್ಕರಣೆ ಮಾಡಿ ಪುನಃ ರಷ್ಯಾಕ್ಕೆ ಮಾರಾಟ ಮಾಡ್ತೇವೆ. ಪೆಟ್ರೋಲಿಯಂ ತರೋದು, ಕ್ರೂಡ್ ಆಯಿಲ್ ತರೋದು, ನಾವು ರಷ್ಯಾಕ್ಕೆ ಮಾರಾಟ ಮಾಡ್ತೇವೆ. ಇಂಥ ಪರಿಸ್ಥಿತಿಯಲ್ಲಿ ಈಗ ದೇಶ ಇರೋದು. ಮೊದಲಾಗಿ ನಾವು ಬೇರೆ ದೇಶಗಳಿಂದ ನಾವು ಸಾಲ ತಂದದ್ದೇ ಇದೆ. ಈಗ ನಾವು ಮಾರಾಟ ಮಾಡುವಂಥ ಪರಿಸ್ಥಿತಿಗೆ ಬಂದಿವೆ. ನಮ್ಮ ಆಮದು ಸೂಚ್ಯಂಕ ಮತ್ತು ರಫ್ತು ಸೂಚ್ಯಂಕ ವ್ಯತ್ಯಾಸಗಳಿವೆ. ಆದ್ದರಿಂದ ಈ ದೇಶ ಮುಂದುವರೆದ ದೇಶ ಆಗಿ ಹೋಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಯುದ್ಧದಂತಹ ಕ್ಲಿಷ್ಟಕರ ಪರಿಸ್ಥಿತಿಯನ್ನು ಎದುರಿಸುವುದೂ ಸುಲಭ, ಆದರೆ ಅದನ್ನು ಸಂಭಾಳಿಸುವುದು ಮಾತ್ರ ಕಷ್ಟ. ಯಾಕಂತ ಹೇಳಿದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮಗೆ ಒಂದು ಒತ್ತಡಗಳು ಬೀಳಲಿಕ್ಕೆ ಆರಂಭ ಆಗುತ್ತೆ. ಆದ್ದರಿಂದಾಗಿ ನಾವು ಇಂತಹ ಯುದ್ಧವನ್ನು ಸ್ವಲ್ಪ ರೀತಿಯಲ್ಲಿ ಮ್ಯಾನೇಜ್ ಮಾಡಿರೋದು. ಇಲ್ಲದಿದ್ದರೆ ನೇರವಾಗಿ ಕದನ ವಿರಾಮಕ್ಕೆ ಬರಬೋಯಿತು. ಅಧಿಕಾರಿಗಳ ಮಟ್ಟದಲ್ಲಿ ಕದನ ವಿರಾಮ ಮಾಡಿದ್ದು ಅದಕ್ಕೆ, ಇಲ್ಲದ್ರೆ ಆಡಳಿತಗಾರರ ಮಟ್ಟದಲ್ಲಿ ಕದನ ವಿರಾಮ ಆಗ್ತಾ ಇತ್ತು. ಯಾಕಂತ ಹೇಳಿದರೆ 66ರ ಇಂಡೋ ಪಾಕ್ ವಾರ್ ಇದು ವಿರಾಮ ಆಗಿರೋದು, ಅದಕ್ಕೆ ಒಪ್ಪಂದ ಸಹಿ ಬಿದ್ದದ್ದು ತಾಷ್ಕೆಂಟಲ್ಲಿ, ರಷ್ಯಾದ ಲಾರ್ಬಲ್ ಸೊಸೆ ಅಲ್ಲಿ ಒಂದು ಸೈನ್ ಹಾಕ್ಲಿಕ್ಕೆ, ಮತ್ತೆ ಅವರು ಜೀವಂತ ಬರಲಿಲ್ಲ, ಅದು ಪ್ರಶ್ನೆ ಬೇರೆ. ಅದರಿಂದಾಗಿ ಎಲ್ಲ ಒಪ್ಪಂದಗಳು ವಿದೇಶದ ಮಧ್ಯಸ್ಥಿಕೆಯಲ್ಲಿ ನಡೆದಂಥದ್ದು. ಆದರೆ ಈ ಬಾರಿಯ ಒಪ್ಪಂದ ಮಾತ್ರ, ಕದನ ವಿರಾಮ ಒಪ್ಪಂದ, ಎರಡೂ ದೇಶದ ಅಧಿಕಾರಿಗಳ ಮಟ್ಟದಲ್ಲಿ ನಡೆದಿದೆ. ಆದ್ದರಿಂದ ಇದರಲ್ಲಿ ಆ ಒಪ್ಪಂದಕ್ಕೆ ಎರಡೂ ದೇಶಗಳು ಬದ್ಧ ಆಗಿರಲೇಬೇಕು. ಅದರಿಂದಾಗಿ ಅದು ಇದಾಗುತ್ತೆ. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಒಂದು ವೇಳೆ ಪಾಕಿಸ್ತಾನ ಪ್ರಚೋದಿತ ಇಲ್ಲದ್ರೆ ಪ್ರಾಯೋಜಿತ ಯಾವುದೇ ರೀತಿಯ ಉಗ್ರ ದಾಳಿ ಈ ದೇಶದೊಳಗೆ ಆದರೆ ಅದಕ್ಕೆ ನೇರ ಕಾರಣ ಪಾಕಿಸ್ತಾನ ಅಂತ ಆಗುತ್ತೆ. ಪಾಕಿಸ್ತಾನದ ಮೇಲೆ ನಾವು ಮುಗಿಬೀಳ್ತೇವೆ ಎನ್ನುವುದಂಥ ಎಚ್ಚರಿಕೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಅದು ಚಾಚು ತಪ್ಪದೆ ಪಾಲನೆ ಆಗ್ತದೆ. ಆದರೆ ಈಗಲೂ ಸಹ ಕಣಿವೆ ರಾಜ್ಯದಲ್ಲಿ, ಅಂದರೆ ಕಾಶ್ಮೀರ ಆ ಭಾಗದಲ್ಲಿ ಉಗ್ರರನ್ನು ಸೆದೆಬಡಿಯುವಂಥ ಕಾರ್ಯಾಚರಣೆಯನ್ನು ಆಗ್ತಾ ಇದೆ. ಅದನ್ನು ನಿಲ್ಲಿಸುವಂಥ ಪ್ರಶ್ನೆ ಇಲ್ಲ, ಅದನ್ನು ನಿಲ್ಲಿಸುವ ಪ್ರಶ್ನೆ ಇಲ್ಲ. ಅದು ಕಾರ್ಯಾಚರಣೆ ನಿರಂತರ. ನಮ್ಮ ದೇಶದ ಒಳಗೆ ನುಗ್ಗಿ ಬಂದು ಇಲ್ಲಿ ಶೆಲ್ಟರ್ ತಗೊಂಡಂಥ ಉಗ್ರರನ್ನು ಈ ದೇಶದ ಆಡಳಿತ ವ್ಯವಸ್ಥೆ ಬಿಟ್ಟು ಬಿಡುವ ಪ್ರಶ್ನೆ ಇಲ್ಲ. ಈಗಾಗಲೇ ಅವರು ಮೊನ್ನೆ ನಮಗೆ ಪಹಲ್ಗಾಮು ಇದರಲ್ಲಿ ಯಾರು ಕೃತ್ಯ ಮಾಡಿದ್ದಾರೆ ಅವ್ರದ್ದೆಲ್ಲರ ಗುರುತು ಪರಿಚಯ ಸಿಕ್ಕಿದೆ. ಅದರಲ್ಲಿ 3 ಮಂದಿಯನ್ನು ಹೊಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದು ಕ್ಲಾರಿಟಿ ಇಲ್ಲ. ಸರ್ಕಾರ ಅದನ್ನು ಕ್ಲಾರಿಫೈ ಮಾಡಬೇಕೆ ಹೊರತು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬಂದದನ್ನು ನಾವು ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತ ಹೇಳಿದರೆ ಅಧಿಕೃತವಾಗಿ ಸರ್ಕಾರ ಏನು ಮಾಹಿತಿ ಕೊಡ್ತದೆ ಅದೇ ಅಧಿಕೃತ. ಮತ್ತು ನಿಮಗೆ ಅಲ್ಲಿ ಬಾಂಬ್ ಶಬ್ದ ಕೇಳ್ತದೆ, ಬೇರೆ ಶಬ್ದ ಕೇಳ್ತದೆ ಅಂತ ಎಲ್ಲ
ಅದು ಅಧಿಕೃತ ಅಲ್ಲ. ನಿಮಗೆ ಯಾವುದೇ ಕಾರಣಕ್ಕಾಗಿ ಒಂದೊಂದು ರೀತಿಯಲ್ಲಿ ಶಬ್ದ ಕೇಳ್ಬೋದು. ಅದು ಆ ಭಾವನೆಗಳಲ್ಲಿ ಉದುಗಿರುವಂತಹ ಸಂದರ್ಭಗಳಲ್ಲಿ ನಿಮ್ಗೆ ಸಣ್ಣ ಶಬ್ದ ಸಹ ದೊಡ್ಡ ಬಾಂಬಿನ ಶಬ್ದ ಕೇಳ್ತದೆ. ಸಣ್ಣ ಘಟನೆ ಸಹ ಬೇರೆ ರೀತಿಯಲ್ಲಿ ಅರ್ಥ ಕಲ್ಪಿಸ್ತದೆ. ಆದ್ದರಿಂದಾಗಿ ಅದನ್ನೆಲ್ಲ ನಂಬುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಇನ್ನೇನು ಚೀನಾ ಕೂಡ ಏನು ಪಾಕಿಸ್ತಾನಕ್ಕೆ ನಾವು ಶಸ್ತ್ರಾಸ್ತ್ರ ಕಳುಹಿಸಿಲ್ಲ ಅಂತ ಹೇಳಿದೆ, ಏನು ಚೀನಾ ಕೂಡ ಬೆದರಿತ ಅಂತ ಈ ವಿಚಾರದಲ್ಲಿ? ಇಲ್ಲ, ಪಾಕಿಸ್ತಾನ ಉಪಯೋಗಿಸಿದಂತ ಬಹುತೇಕ ಶಸ್ತ್ರಾಸ್ತ್ರಗಳು ಚೀನಾ ಸರಬರಾಜು ಮಾಡುತ್ತದೆ. ಅದು ಎಲ್ಲವೂ ಚೀನಾದ ಆಟಿಕೆಗಳಾಗಿ ಆಗಿದೆ. ಭಾರತದ ಶಸ್ತ್ರಾಸ್ತ್ರದ ಎದುರಲ್ಲಿ ಚೀನಾದ ಶಸ್ತ್ರಾಸ್ತ್ರಗಳು ತೋಪೆದ್ದು ಹೋದವು. ಅದು ಚೀನಾಕ್ಕೆ ಮುಖಮಂಗ. ನಮ್ಮ ಶಸ್ತ್ರಾಸ್ತ್ರಗಳು ಅಲ್ಲಿ ಕೆಲಸ ಮಾಡಲಿಲ್ಲ, ಪಾಕಿಸ್ತಾನದ ಪರವಾಗಿದ್ದೆ. ಅಮೆರಿಕದ F-16 ಭಾರತ ಹೊಡೆದೊಡಿಸಿದೆ. ಆದ್ರಿಂದಾಗಿ ಅಮೆರಿಕಗೂ ಅದೊಂದು ಮುಖಮಂಗವೇ. ಯಾಕಂತ ಹೇಳಿದ್ರೆ ಚೀನಾ ಸಹ ಬೇರೆ ಬೇರೆ ರಾಷ್ಟ್ರಗಳಿಗೆ ತಮ್ಮ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡ್ತದೆ. ಅಮೆರಿಕ ಸಹ ಬೇರೆ ಬೇರೆ ರಾಷ್ಟ್ರಗಳಿಗೆ ತಮ್ಮ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡ್ತದೆ. ಭಾರತ ರಷ್ಯಾದಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿಸ್ತದೆ, ಫ್ರಾನ್ಸಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿಸ್ತದೆ. ಅಮೆರಿಕದಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿಸಿದ್ದು ಇದೆ, ಇಲ್ಲಂತಿಲ್ಲ. ಎಲ್ಲಿ ನಮಗೆ ಉತ್ಕೃಷ್ಟ ಕ್ವಾಲಿಟಿಯ ಸೊತ್ತುಗಳು ಸಿಗ್ತದೆ ನಾವು ಅಲ್ಲಿಂದ ಖರೀದಿಸ್ತೇವೆ. ನಾವು ಹೆಚ್ಚಾಗಿ ಹಿಂದಿನಿಂದಲೂ ಖರೀದಿಸ್ತಾ ಇದ್ದು ರಷ್ಯಾದಿಂದ. ಮತ್ತೆ ಈಗಿನ ಭಾರತ ಏನಾಗಿದೆ, ಆತ್ಮನಿರ್ಭರ ಭಾರತ ಆಗಿದೆ. ನಾವೇ ಶಸ್ತ್ರಾಸ್ತ್ರಗಳನ್ನು ಉತ್ಪಾದಿಸ್ತಿದ್ದೇವೆ, ನಾವು ಬೇರೆ ದೇಶಕ್ಕೆ ಮಾರಾಟ ಮಾಡ್ತಿದ್ದೇವೆ. ಅದರಿಂದಾಗಿ ನಮ್ಮ ವಿಚಾರದಲ್ಲಿ, ನಮ್ಮ ಶಸ್ತ್ರಾಸ್ತ್ರ ವಿಷಯ ನಾವು ಸ್ವಾವಲಂಬಿಗಳಾಗಿದ್ದೇವೆ. ಆದರೆ ನಾವು ರಷ್ಯಾದಿಂದ ತೆಗೆದುಕೊಂಡಂಥ ಶಸ್ತ್ರಾಸ್ತ್ರಗಳು, ಫ್ರಾನ್ಸಿಂದ ತೆಗೆದುಕೊಂಡಂಥ ರಫೇಲ್ಗಳಾಗಿರಲಿ, ಅದೆಲ್ಲವೂ ಸುಸೂತ್ರವಾಗಿ ಕಾರ್ಯನಿರ್ವಹಿಸಿದೆ. ಆದರೆ ಪಾಕಿಸ್ತಾನ ತರಿಸಿದ್ದಲ್ಲ, ಅಮೆರಿಕದ F-16 ಹೊಡೆದೋಯ್ತು. ಚೀನಾ ಸರಬರಾಜು ಮಾಡಿದಂಥ S-400 ಹೊಡೆದೋಯ್ತು. ಅವರಿಗೆ ಕಣ್ಗಾವಲು ಮಾಡ್ಲಿಕ್ಕೆ ಆಗಲಿಲ್ಲ, ಅದನ್ನೇ ಹೊಡೆದಾಕಿದ್ರು. ಈಗ ಚೀನಾದ ಮಾಲುಗಳನ್ನು ಬೇರೆ ಯಾವ ರಾಷ್ಟ್ರದವರು ತಗೊಳ್ತಾರೆ? ಅದಕ್ಕೆ ಈಗ ಚೀನಾ ಹೇಳ್ತಾ ಇರೋದು ನಾವು ಅಲ್ಲಿಗೆ ಕಳಿಸಲೇ ಇಲ್ಲಪ್ಪ ಅಂತೇಳಿ. ಹಾಗಾದ್ರೆ ಅಲ್ಲಿ ಹೊಡೆದು ಹೋದಂಥ ಮೇಡ್ ಇನ್ ಇಂಡಿಯಾ ಸೀಲ್ ಇರುವಂಥ ವಸ್ತುಗಳು ಯಾರ್ದು? ಚೀನಾ ಕಳಿಸಿದ್ದಲ್ವಾ? ಅದಕ್ಕೆ ಈಗ ಚೀನಾ ಹೇಳ್ತಾ ಇರೋದು ನಾವು ಕಳಿಸಿದ್ದಲ್ಲ ಅಂತ ಹೇಳಿ. ಗುಜರಿ ಸಾಮಾನುಗಳು ನಮ್ದಲ್ಲ, ನಮ್ಮದು ಏನಿದು ಸೊಫಿಸ್ಟಿಕೇಟೆಡ್ ಸಾಮಾನುಗಳು ಅಂತ ಹೇಳಿ. ಅದು ಯಾವುದೇ ರಾಷ್ಟ್ರ ಹೇಳುವಂಥದ್ದು, ಯಾವುದೇ ವ್ಯಾಪಾರಿ ಹೇಳುವಂಥದ್ದು. ನೀವು ಯಾವುದೇ ಒಂದು ಅಂಗಡಿಗೆ ಹೋಗಿ ಅವನಲ್ಲಿ ಹೋಗಿ ಯಾವುದಾದ್ರೂ ಒಂದು ವಸ್ತುವನ್ನು ಖರೀದಿ ಮಾಡಿ, ಅವ ಅದರ ಬಗ್ಗೆ 100% ನಿಮಗೆ ಗ್ಯಾರಂಟಿ ಕೊಡ್ತಾನೆ, ನೀವು ಅದನ್ನು ತಗೊಂಡು ಹೋಗುವವರೆಗೆ. ಒಂದು ವೇಳೆ ಹೋಗಿ ಸ್ವಲ್ಪ ಹೊತ್ತಿಗೆ ಅದು ಏನಾದರೂ ಮಿಸ್ಟೇಕ್ ಆಯ್ತದಲ್ಲಿ ವಾಪಸ್ಸು ತಂದು ಕೊಟ್ರೆ ಅವ ಹೇಳಿದ್ರೆ ಇಲ್ಲ, ಅದು ನಿಮ್ಮ ಕೈಯಿಂದ ಎಲ್ಲೋ ಕೆಳಗೆ ಬಿದ್ದಿರಬೇಕು ನೋಡಿ ಅಂತ. ಬೇಕಾದ್ರೆ ಅದಕ್ಕೆ ಸ್ವಲ್ಪ ಮಣ್ಣು ನೋಡಿ, ಇದು ಮಣ್ಣೆಲ್ಲಿದ್ದು, ಅಂಗಡಿದ ಮಣ್ಣು ಇತ್ತ, ಇರಲಿಲ್ಲ ಅಂತ ಹೇಳ್ತಾನೆ. ಇದೇ ರೀತಿಯ ಪರಿಸ್ಥಿತಿ ಚೀನಾದ್ದು, ಅದೇ ರೀತಿಯ ಪರಿಸ್ಥಿತಿ ಅಮೆರಿಕದ್ದು ಸಹ. ಅಮೆರಿಕ ತನ್ನ F-16 ಭಾರತ ಹೊಡೆದಾಕಿದೆ ಅಂತ ಹೇಳಿದ ಕೂಡಲೇ ಬೇರೆ ರಾಷ್ಟ್ರಗಳು ಅಮೆರಿಕದ F-16 ತಗೊಳ್ತಾವ? ಇಲ್ಲ. ಆದರೆ ಅವರ ಮಾರ್ಕೆಟ್ ಡೌನ್ ಆಯ್ತಲ್ಲ. ಅದೇ ರೀತಿ ಚೀನಾದ ಮಾರ್ಕೆಟ್ ಡೌನ್ ಆಗ್ತದೆ. ಅದಕ್ಕೆ ಚೀನಾ ಹೇಳಿದ್ರೆ ನಾವು ಕಳಿಸಲೇ ಇಲ್ಲ ಅಂತ ಹೇಳಿ. ಅದರಲ್ಲಿ ಹೊಡೆದಂಥ ಸೊತ್ತುಗಳಲ್ಲಿ ಎಲ್ಲದರಲ್ಲಿ ಮೇಡ್ ಇನ್ ಚೀನಾ ಅಂತ ಇದೆ, ಮೇಡ್ ಇನ್ US ಅಂತ ಇದೆ. ಅದರಿಂದಾಗಿ ಅದು ಯಾವುದೇ ರಾಷ್ಟ್ರಗಳು ಹೇಳುವಂಥದ್ದು ಚೀನಾ ಸಹ ಅದನ್ನೇ ಹೇಳಿದ್ದು. ಯಾಕಂತ ಹೇಳಿದರೆ ಅಡಿಗೆ ಬಿದ್ದರೂ ಮೂಗು ಮಣ್ಣಾಗಲಿಲ್ಲ ಅಂತ ಹೇಳಿದ್ದು ಅದು ಯಾವುದೇ ರಾಷ್ಟ್ರಗಳು ಹೇಳುವಂಥದ್ದೇ. ಆದರೆ ಅದನ್ನು ನಂಬುವವರು ಬೇಕಲ್ಲ. ಯಾಕಂತ ಹೇಳಿದರೆ ಭಾರತದ ವಿರುದ್ಧವಾಗಿ ಚೀನಾ ಆಗಲಿ, ಅಮೇರಿಕ ಆಗಲಿ, ಬೇರೆ ದೇಶಗಳಾಗಲಿ ಪಾಕಿಸ್ತಾನಕ್ಕೆ ಯಾವ್ಯಾವೆಲ್ಲ ಶಸ್ತ್ರಾಸ್ತ್ರಗಳನ್ನು ಸಪ್ಲೈ ಮಾಡಿದ ಅದನ್ನೆಲ್ಲ ಮೆಟ್ಟಿ ನಿಲ್ಲುವಂಥ ಸಾಮರ್ಥ್ಯ ಭಾರತದ ಸೈನ್ಯಕ್ಕೆ ಇದೆ. ಭಾರತ ಸೈನ್ಯಕ್ಕೆ ಇದೆ. ಯಾಕಂತ ಹೇಳಿದರೆ ಪಾಕಿಸ್ತಾನಕ್ಕಿಂತ 3 ಪಟ್ಟು ಹೆಚ್ಚು ಕಾರ್ಯಕ್ಷಮತೆ ಇರುವಂತಹ ಶಸ್ತ್ರಾಸ್ತ್ರಗಳು ನಮ್ಮಲ್ಲಿದೆ. ಅಷ್ಟೇ ಸಂಖ್ಯೆಯಲ್ಲಿ, ಅಷ್ಟೇ ದೊಡ್ಡ ಸಂಖ್ಯೆಯಲ್ಲಿದೆ. ನಮ್ಮ ಸೈನ್ಯದ ಬಲವು ಸಹ ಪಾಕಿಸ್ತಾನಕ್ಕಿಂತ 3 ಪಟ್ಟು ಜಾಸ್ತಿ ಇದೆ. ಆದ್ದರಿಂದ ಭಾರತದೊಂದಿಗೆ ಯುದ್ಧ ಮಾಡಿ ಗೆಲ್ಲುವಂಥ ತಾಕತ್ತು ಪಾಕಿಸ್ತಾನಕ್ಕೆ ಇಲ್ಲ. ಅದಕ್ಕೆ ಬೇಕಾಗಿ ಪಾಕಿಸ್ತಾನದವರು ಇಲ್ಲಿ ಅರಾಜಕತೆ ಸೃಷ್ಟಿಯಾಗಬೇಕು ಅಂತೇಳಿ
ಇಂಥ ಕುಯುಕ್ತಿಗಳನ್ನ ಮಾಡ್ತಾ ಇರೋದು. ಈಗ ಪಹಲ್ಗಾಮ್ನಂತಹ ಒಂದು ಪ್ರವಾಸೋದ್ಯಮದ ಜಾಗದಲ್ಲಿ ಪ್ರವಾಸಿಗರಾಗಿ ಬಂದಂಥ ಒಂದು 27 ಮಂದಿಯನ್ನು ಧರ್ಮ ಕೇಳಿ ಹೊಡಿತಾರಂತಂದ್ರೆ ಆಗ ದೇಶದ ಒಳಗೆ ಒಂದು ಆಂತರಿಕ ಸಂಘರ್ಷ ಕ್ರಿಯೇಟ್ ಆಗ್ತದೆ ಅಂತ. ಆಟೋಮೆಟಿಕ್ಲಿ ಅದು ಕ್ರಿಯೇಟ್ ಆಗುವಂಥದ್ದೇ. ಎರಡು ಕೋಮುಗಳ ಮಧ್ಯೆ ಘರ್ಷಣೆ ಆಗುವಂಥದ್ದು. ಧರ್ಮ ಕೇಳಿ ಹೊಡೆದ್ರು ಅಂತ ಹೇಳಿದ ಕೂಡಲೇ ಹಿಂದೂಗಳಿಗೆ ಒಂದು ರೀತಿಯ ರೋಷ ಹೆಚ್ಚುವುದು, ಅದಕ್ಕೆ ಪ್ರತಿಯಾಗಿ ಮುಸ್ಲಿಮರು ಇದು ಮಾಡೋದು, ಆಗ ದೇಶದ ಒಳಗೆ ಒಂದು ಅಶಾಂತಿಯ ವಾತಾವರಣ ಸೃಷ್ಟಿಯಾಗುತ್ತದೆ. ಇದು ಈ ಉಗ್ರಗಾಮಿ ಸಂಘಟನೆಗಳ ದೂರಾಲೋಚನೆ. ಮತ್ತೊಂದೇನಂದ್ರೆ ಅವರ ಕುಟುಂಬದವರ ಎದುರಲ್ಲಿ ಪತಿಯರನ್ನೆಲ್ಲ ಕೊಂದಿದ್ದಾರೆ. ಹೌದು ನೋಡಿ, ಅದು ಅತ್ಯಂತ ನಿರ್ದಯ ರೀತಿಯ ಕಾರ್ಯಾಚರಣೆ. ಯಾವತ್ತೂ ಯಾರು ಅಂತ ಕೃತ್ಯವನ್ನು ಮಾಡುವುದಿಲ್ಲ. ಆದರೆ ಅವರು ಮಾಡಿದರೆ, ಯಾಕಂದರೆ ಅವರು ಉಗ್ರಗಾಮಿಗಳು. ಅವರಿಗೆ ದಯ, ದಾಕ್ಷಣ್ಯ, ಕರುಣೆ ಯಾವುದೂ ಇರುವುದಿಲ್ಲ. ಅವರ ಉದ್ದೇಶ ಏನು ಅಂತ ಹೇಳಿದರೆ, ನಾವು ನಮ್ಮ ದೇಶಕ್ಕೆ ನಿಷ್ಠರಾಗಿ ನಮ್ಮ ದೇಶಕ್ಕೆ ಬೇಕಾಗಿ ಏನು ಬೇಕಾದರೂ ಶತ್ರು ದೇಶದ ಮೇಲೆ ಮಾಡ್ತೇವೆ. ಅವರಿಗೆ ನಾವು ಶತ್ರು ದೇಶವೇ. ನಾವು ಮಾತ್ರ ಹೇಳೋದು ನಮ್ಮವರಿಲ್ಲಿ, ಪಾಕಿಸ್ತಾನ ನಮಗೆ ಶತ್ರು ದೇಶ ಅಲ್ಲ, ಅದು ನಮ್ಮ ಪಕ್ಕದ ರಾಷ್ಟ್ರ, ಮಿತ್ರ ರಾಷ್ಟ್ರ ಅಂತೇಳಿ. ಯಾಕಂದರೆ ರಾಜ್ಯ ವಿಧಾನಸಭೆಯಲ್ಲಿ ಕಾಂಗ್ರೆಸ್ಸಿನ ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಅವರೇ ಹೇಳಿದ ಮಾತು. ಆದರೆ ಪಾಕಿಸ್ತಾನ ಅದನ್ನು ಒಪ್ಕೋ ಇಲ್ಲ, ಅವರಿಗೆ ಭಾರತ ಶತ್ರು ದೇಶವೇ. ಆದ್ದರಿಂದಾಗಿ ಅಲ್ಲಿ ಪಾಕಿಸ್ತಾನ ಪ್ರೇರಿತ ಈ ಉಗ್ರಗಾಮಿಗಳು ಇಂತಹ ಕೃತ್ಯ ಮಾಡಿರೋದು. ಇದರಿಂದಾಗಿ ಇಲ್ಲಿ ಹಿಂದೂಗಳು ಬಹುಸಂಖ್ಯಾತರು. ನಿಮಗೆ ಸಣ್ಣ ಮಟ್ಟಿನ ಆಲೋಚನೆ ಮಾಡಿಕೊಳ್ಳಿ. ಇದೇ ಪರಿಸ್ಥಿತಿಯಲ್ಲಿ ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷ ಹೊರತುಪಡಿಸಿ ಕಾಂಗ್ರೆಸ್ ಏನಾದರೂ ಅಧಿಕಾರದಲ್ಲಿದ್ದರೆ ಇಡೀ ದೇಶದಲ್ಲಿ ಕೋಮುಗಲಭೆ ಆಗ್ತಾ ಇತ್ತು. ಇದೇ ಪರಿಸ್ಥಿತಿಯಲ್ಲಿ ಆದರೆ BJP ಇದನ್ನು ನಿಯಂತ್ರಿಸಿತು. ಎಲ್ಲೂ ಗಲಾಟೆ ಆಗಲಿಕ್ಕೆ ಅವಕಾಶ ಕೊಡಲಿಲ್ಲ. ಕೇವಲ ಪ್ರತಿಭಟನೆ ಮಾತ್ರ ಆಯಿತು. ಅದು ಗಲಾಟೆಯಾಗಿ ಕನ್ವರ್ಟ್ ಆಗಲಿಲ್ಲ. ಈ ಹಿಂದೆ ಎಲ್ಲ ಕೋಮುಗಲಭೆ ಆದಾಗ ಯಾವ ರೀತಿಯಲ್ಲಿ ಇದೇ ಪ್ರತಿಭಟನೆಯೇ ಗಲಾಟೆಯಾಗಿ ಕನ್ವರ್ಟ್ ಆಗಿ ಅದು ಎಲ್ಲೆಡೆ ಹಬ್ಬಿದ್ದು ಕೋಮುಗಲಭೆ ಹಬ್ಬಿದ್ದು ಆ ರೀತಿಯಾಗಿ ಹೊರತು ಬೇರೆ ಕಾರಣಕ್ಕಾಗಲ್ಲ. ಯಾವುದಾದ್ರೂ ಒಂದು ಕಾರಣ ಇಟ್ಟುಕೊಂಡು ಮಾಡಿದ್ದು. ಬಾಬರಿ ಮಸೀದಿ ಧ್ವಂಸ ಆದಾಗ ಇಡೀ ದೇಶದಲ್ಲಿ ಕೋಮುಗಲಭೆ ಸೃಷ್ಟಿಯಾಯಿತು. ಇಂದಿರಾ ಗಾಂಧಿ ಅಸಾಸಿನೇಷನ್ ಆದಾಗ ಕಾಂಗ್ರೆಸ್ ವರ್ಸಸ್ ಸಿಖ್ಖರ ಮಧ್ಯೆ ಹೋರಾಟ ಆಯಿತು, ಗಲಾಟೆ ಆಯಿತು. 3,500 ಮಿಕ್ಕಿ ಸಿಖ್ಖರನ್ನು ಕೊಲೆಗೈಯಲಾಯಿತು. ಅದ ನಂತರದ ಕೆಲವು ಘಟನೆಗಳು, ಇಂದಿರಾ ಗಾಂಧಿಯನ್ನು ಬಂಧನ ಮಾಡಿದಂಥ ಸಂದರ್ಭದಲ್ಲಿ ಕೋಮುಗಲಭೆ ಆಯಿತು. ಎಲ್ಲವೂ ಆಯಿತು. ಆ ಕೋಮುಗಲಭೆ ಯಾಕೆ ಸೃಷ್ಟಿ ಆಯಿತು? ಪ್ರತಿಭಟನೆ ಮಾಡೋದು, ಯಾವುದಾದ್ರೂ ಒಂದು ಅಂಗಡಿಗೆ ಹಾಲು ಬಿಸಾಡೋದು. ಆಗ ಆ ಸಮುದಾಯದವರಿದ್ದು ಪ್ರತಿರೋಧ ತೋರುವುದು, ಒಟ್ಟಾರೆಯಾಗಿ ಕೋಮುಗಲಭೆ. ಈ ಮೊನ್ನೆ ನಡೆದ ಪಹಲ್ಗಾಮ್ ಹತ್ಯಾಕಾಂಡವು ಸಹ ಅಂಥದ್ದೇ ಒಂದು ಯೋಜಿತ ಸಂಚು. ಆದ್ದರಿಂದಾಗಿ ಅವರು ಅದನ್ನು ನೀನು ಹಿಂದುವಾ ಮುಸ್ಲಿಮ ಅಂತ ಕೇಳಿದ್ದು. ಮುಸ್ಲಿಂ ಅಂತ ಹೇಳಿದ ಕೂಡಲೇ ಕಲ್ಮ ಓದು ಅಂತ ಹೇಳಿದ್ದು. ಮುಸ್ಲಿಂ ಅಂತಂದ್ರೆ ನೀವು ಕಲ್ಮ ಓದಲಿಕ್ಕೆ ಬರಬೇಕು, ಕಲ್ಮ ಓದಲಿಕ್ಕೆ ಗೊತ್ತಿಲ್ಲ ಅಂತಂದ್ರೆ ಹಿಂದೂ ಅಂತಾಯ್ತು ಕನ್ಫರ್ಮ್ ಮಾಡಿದ್ದು. ಅದರಿಂದಾಗಿ ಅದು ದೇಶದ ಒಳಗೆ ನಾಗರಿಕರನ್ನು ಭಾವನಾತ್ಮಕವಾಗಿ ಉಚ್ಚೆಬ್ಬಿಸುವಂತ ತಂತ್ರ. ಆದರೆ ಅದು ಸಕ್ಸಸ್ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಪಹಲ್ಗಾಮಿನ ಹತ್ಯಾಕಾಂಡ ಯಾವಾಗ ಆಯಿತೋ ಇಮಿಡಿಯೇಟ್ ಆಗಿ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡಿತ್ತು. ಪಾಕಿಸ್ತಾನಕ್ಕೆ ಹಲವಾರು ರಾಜತಾಂತ್ರಿಕ ನಿರ್ಬಂಧಗಳನ್ನು ಹೇರಿತ್ತು. ಆಗ ಗೊತ್ತಾಯಿತು ಜನರಿಗೆ ಇದು ಅದಕ್ಕೆ ಉತ್ತರವನ್ನು ಸರ್ಕಾರ ಕೊಡ್ತದೆ ಅಂತ ಹೇಳಿ. ಇಲ್ಲಾದ್ರೆ ಯಾರೋ ಅಲ್ಲಿ ಕೃತ್ಯ ಮಾಡಿದ್ದಾರೆ, ನಾವಿಲ್ಲಿ ಯಾರ ತಲೆ ಹೊಡೆಯುವುದು ಅಂತ ಪರಿಸ್ಥಿತಿ ಬರ್ತಾ ಇತ್ತು. ಇದಕ್ಕೆ ಕಡಿವಾಣ ಬಿತ್ತು. ಕೊನೆಗೆ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯುವಂತ ಅವಕಾಶ ಸಿಕ್ತು, ಮಾಡಿತ್ತು. ಪಾಕಿಸ್ತಾನ ಮಂಡಿಯೂರಿತು. ಪರಿಣಾಮವಾಗಿ ಕದನ ವಿರಾಮ ಘೋಷಣೆ ಆಯಿತು. ಈಗ ಇನ್ನು ರಾಜತಾಂತ್ರಿಕ ಮಟ್ಟದಲ್ಲಿ ಅದು ಮಾತುಕತೆಗಳಾಗ್ತದೆ. POK ಯನ್ನು ಹೊರತುಪಡಿಸಿ ಬೇರೆ ಮಾತುಕತೆ ಇಲ್ಲ ಅಂತ ಹೇಳಿದ್ದಾರೆ.
POKಯನ್ನು ನಮ್ಮ ವಶಕ್ಕೆ ಕೊಡುವವರೆಗೆ ಆ ವಿಚಾರ ಬಿಟ್ಟು ಬೇರೆ ವಿಚಾರಗಳ ಬಗ್ಗೆ ನಾವು ಮಾತಾಡೋದಿಲ್ಲ. ಏನಿದ್ರೆ ಆ ವಿಚಾರವನ್ನು ಸೆಟಲ್ಮೆಂಟ್ ಮಾಡಿಕೊಳ್ಳುವ ಅಂತೇಳಿ. ಅಂದರೆ POKಯಲ್ಲಿ ಕೆಲವು ಒಂದು ವರ್ಷದ ಹಿಂದೆ ಅಲ್ಲಿ ಜನಮತ ಗಣನೆ ಆಗಬೇಕು ಅಂತ ಒಂದು ಅಭಿಪ್ರಾಯ ವ್ಯಕ್ತ ಆಗಿತ್ತು. ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಗಡ್ಡ ಇತ್ತು, ಭಾರತ ಸಪೋರ್ಟ್ ಇತ್ತು. ಆದರೆ ಅಲ್ಲಿ ಜನರು ಅದಕ್ಕೆ ಒಂದು ಒಲವು ತೋರಿದ್ರು, ಆದರೆ ಮಾಡಲಿಲ್ಲ. ಯಾಕಂತ ಹೇಳಿದರೆ ಅಲ್ಲಿರುವಂತಹ ಜನರು POKಯನ್ನು ಭಾರತಕ್ಕೆ ಸೇರಿಸಬೇಕಂತ ಕೇಳುವವರು. ಯಾಕಂತ ಹೇಳಿದರೆ ಅದು ಬಿಕಾರಿ ದೇಶ, ಅದರೊಟ್ಟಿಗೆ ಹೋಗಿ ಏನು ಸಿಗ್ಲಿಕ್ಕಿದೆ? ಭಾರತ ಅಭಿವೃದ್ಧಿಶೀಲ ರಾಷ್ಟ್ರ, ಇದರೊಟ್ಟಿಗೆ ಹೋದ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ ಅನ್ನೋ ಕಾರಣಕ್ಕೆ ಜನರಿಗೆ ಎಲ್ಲಿ ಅನುಕೂಲ ಆಗುತ್ತೆ ಆ ಕಡೆ ಹೋಗ್ತಾರೆ. ಅದು POK ಜನರ ಮನಸ್ಸಲ್ಲೂ ಇದೆ. ಅದರಿಂದಾಗಿ ಆ ವಿಚಾರವು ಇನ್ನು ಮುಂದಕ್ಕೆ ಚರ್ಚೆಗೆ ಬಂದೇ ಬರುತ್ತೆ. ಏನು ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್, ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗಳು ಭಾರತದ ಸಾಮರ್ಥ್ಯವನ್ನು ತೋರಿಸಿದೆ. ಹಾಗೂ ಏನು ಎಲ್ಲ ಕಾರ್ಯಾಚರಣೆಯಲ್ಲಿ ಕೂಡ ಉಗ್ರರನ್ನ ನಮ್ಮ ಭಾರತದ ಸೈನಿಕರು ಸದೆ ಬಡಿದಿದ್ದಾರೆ ಸರ್. ನೋಡಿ, ಈ ದೇಶದ ಚರಿತ್ರೆ ಹೀಗೆ. ಸಂಪದ್ಭರಿತ ರಾಷ್ಟ್ರವಾಗಿರುವಂಥ ಈ ದೇಶದ ಮೇಲೆ ಪರಕೀಯರು ಸಹಸ್ರ ವರ್ಷಗಳಿಂದ ದಾಳಿ ನಡೆಸಿಕೊಂಡು ಬಂದಿದ್ದಾರೆ, ಬೇರೆ ಬೇರೆ ಕಾಲಘಟ್ಟದಲ್ಲಿ. ಆದರೆ ಎಲ್ಲ ದಾಳಿಗಳು ಕೆಲವೊಂದು ಸಾರಿ ಸಕ್ಸಸ್ ಆಗಿದೆ, ಕ್ರಮೇಣ ನಶಿಸಿ ಹೋಗಿದೆ. ಕೊನೆಗೆ ಬಂದು ಉಳಿದವರು ಇಲ್ಲಿ ಬ್ರಿಟಿಷರು ಮಾತ್ರ. ಅವರು ಕೊನೆಗೆ ಇಲ್ಲಿ ಚಳವಳಿಗಳ ಶಾಖ ತಡೆಯಲಾರದೆ ಸ್ವಾತಂತ್ರ್ಯ ಕೊಟ್ಟು ವಾಪಸ್ ಹೋದವರು. ಅದರಿಂದಾಗಿ ಹಿಂದೂಸ್ತಾನ ಉಳಿದಿದೆ. ದೊಡ್ಡ ಸಂಪದ್ಭರಿತ ರಾಷ್ಟ್ರವಾಗಿತ್ತು, ಬೇರೆ ಬೇರೆ ರಾಜ ಸಂಸ್ಥಾನಗಳು ಇತ್ತು. ನಮ್ಮ ದೇಶ ಎಲ್ಲಿವರೆಗೆ ಹರಡಿತ್ತು ಅಂತ ಹೇಳಿದರೆ ಒಂದು ಕಾಲದಲ್ಲಿ, ಈಗ ಅಫ್ಘಾನಿಸ್ತಾನ ಇದೆಯಲ್ಲ, ಅದು ಭಾರತ ದೇಶ ಆಗಿತ್ತು. ಅಲ್ಲಿನ ಕಂದಹಾರ್ ಅಂತ ಒಂದು ಪ್ರದೇಶ ಇದೆ, ನಿಮ್ಗೆ ಗೊತ್ತಿರ್ಬೋದು. ಲಾಸ್ಟ್ ಟೈಮು 1998ರಲ್ಲಿ ಕಠ್ಮಂಡುವಿಂದ ದೆಹಲಿಗೆ ಬರುತ್ತಿದ್ದ ವಿಮಾನವನ್ನು ಹೈಜಾಕ್ ಮಾಡಿದ ಸಂದರ್ಭದಲ್ಲಿ ಕೊಂಡೋಗಿ ಇರಿಸಿದ್ದು ಅದೇ ಕಂದಹಾರ್ನಲ್ಲಿ. ಅದು ನಮ್ಮ ಮಹಾಭಾರತ ಕಥಾನಕದಲ್ಲಿ ಬರುವಂತ ಗಾಂಧಾರ ದೇಶ. ಕೌರವರ ಗಾಂಧಾರಿ ಇದ್ದಾರಲ್ಲ, ಗಾಂಧಾರಿಯವರ ದೇಶ ಅದು. ಅದು ಸಹ ಹಿಂದೂ ಸ್ಥಾನವೇ ಆಗಿತ್ತು. ಆದರೆ ಕಾಲಾನುಕಾಲದಲ್ಲಿ ಅದು ಬೇರೆ ಬೇರೆ ತುಂಡಾಗಿ ನಮಗೆ ಈಗಿನ ಪಾಕಿಸ್ತಾನ, ಬಾಂಗ್ಲಾ ಸೇರಿದಂತ ಒಂದು ಭೂಭಾಗ ನಮ್ಮದಿತ್ತು. ಹಾಗಾದ್ರೆ ಶ್ರೀಲಂಕಾವು ಸಹ ನಮ್ದೇ ಅಲ್ಲ ರಾಮಾಯಣದ ಪ್ರಕಾರ. ನಾವು ರಾವಣನ್ನು ಕೊಂದು ಬಂದವರಲ್ವ, ರಾವಣನ್ನು ಕೊಂದು ಬಂದವನಲ್ಲ. ಶ್ರೀಲಂಕಾ ಸಹ ನಮ್ದೇ ಅಲ್ವ. ಅದರ ನಂತರ ಅದಕ್ಕೆ ಬೇರೆ ಬೇರೆ ರೀತಿಯ ಅಸ್ತಿತ್ವಗಳು ಬಂತು. ಅದರಿಂದಾಗಿ ನಮ್ಮ ದೇಶ ಇದನ್ನು 47ರಲ್ಲಿ ಇದನ್ನು ಸಹ ತುಂಡರಿಸಿ ಬ್ರಿಟಿಷರು ಹೋದದ್ದು. ಯಾಕಂದ್ರೆ ನೀವೆಲ್ಲ ಯಾವ ಸಂದರ್ಭದಲ್ಲೂ ನೀವು ನೆಮ್ಮದಿಯಿಂದ ಇರಬಾರ್ದು ಅಂತ. ಅಖಂಡ ಭಾರತ ಅಂತ ಇದ್ರೆ ನೀವು ನೆಮ್ಮದಿಯಿಂದ ಇರಬಾರ್ದು ಅಂತೇಳಿ. ತದನಂತರವೂ ಪಾಕಿಸ್ತಾನ ಒಂದು ಪೀಸನ್ನು ಆಕ್ರಮಣ ಮಾಡಿಕೊಂಡಿತ್ತು. ನಾವು ಯುದ್ಧದಲ್ಲಿ ಗೆದ್ರು ಅದನ್ನು ಬಿಟ್ಟು ಬಿಟ್ಟೆವು, ಯುದ್ಧದಲ್ಲಿ ಗೆದ್ರು ಅದನ್ನು ಬಿಟ್ಟೆವು. ಅಕಾಯ್ ಚೀನಾ ಅದು ಸಹ ನಮ್ಮದೇ, ಅದನ್ನು ಸಹ ಬಿಟ್ಟು ಬಿಟ್ಟೆವು. ಆ ಕಾಲದಲ್ಲಿ ಆಡಳಿತ ರೂಢ ಪಕ್ಷಗಳು ಕೆಲವೊಂದು ಕಾರಣಗಳಿಗಾಗಿ ಅದನ್ನು ಬಿಟ್ಟಿರ್ಬೋದು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನಾವು ಗೆದ್ದು ಬಿಟ್ಟಿದ್ದೇವೆ ಎನ್ನುವಂತ ಪ್ರಶ್ನೆ ಬರ್ತದೆ. ಇಲ್ಲ, ಪಾಕಿಸ್ತಾನವನ್ನು ಸೋಲಿಸಿ, ಯುದ್ಧದಲ್ಲಿ ಸೋಲಿಸಿ ನಾವು ಬಿಟ್ಟಿದ್ದೇವೆ ಅಂತೇಳಿ. 1999ರಲ್ಲಿ ಕಾರ್ಗಿಲ್ ಯುದ್ಧ ಆಯಿತು. ಪಾಕಿಸ್ತಾನದ ಸೈನಿಕರು ಬಂದು ಕಾರ್ಗಿಲ್ ಅಲ್ಲಿ ಅವಿತುಕೊಂಡದ್ದು ನಮ್ಮವರಿಗೆ ಗೊತ್ತೇ ಆಗಲಿಲ್ಲ ಅಂತ ಕೇಳಿದರು. ಸಾಮಾನ್ಯವಾಗಿ ಹೇಗಿದೆ ಅಂತ ಹೇಳಿದರೆ, ಅಲ್ಲಿ ಸೇನಾ ಪೋಸ್ಟ್ಗಳಿವೆ. ಕಾರ್ಗಿಲ್ ಬೆಟ್ಟ ಅದು, ಅದು ಹಿಮಚ್ಛಾದಿತ ಬೆಟ್ಟ ಅದು, ಅಲ್ಲಿ ಪೋಸ್ಟ್ಗಳಿವೆ. ಈ ಚಳಿಗಾಲದಲ್ಲಿ ಮಳೆಗಾಲ ಆರಂಭವಾಗಿ ಮತ್ತೆ ಚಳಿಗಾಲ ಆರಂಭ, ಆ ಸಂದರ್ಭದಲ್ಲಿ ಆ ಪೋಸ್ಟ್ಗಳಿಂದ ಸೈನಿಕರು ಕೆಳಗಿಳಿತಾರೆ. ಯಾಕಂದ್ರೆ ಅಲ್ಲಿ ನಿಲ್ಲಿಕ್ಕೆ ಆಗಲ್ಲ, ಹಿಮಪಾತಗಳಾಗ್ತದೆ. ಅದರಿಂದಾಗಿ ಆ ಪೋಸ್ಟ್ಗಳಲ್ಲಿ ಸೈನಿಕರು ಕೆಳಗೆ ಇಳಿದು ಅಲ್ಲಿ ಟೆಂಟ್ ಹಾಕಿಕೊಂಡು ಇರ್ತಾರೆ. ಅಂತ ಸಂದರ್ಭದಲ್ಲಿ ಪಾಕ್ ಸೈನಿಕರು ಬಂದು ಅದರೊಳಗೆ ನುಸುಳಿಕೊಂಡದ್ದು. ಭಾರತದ ಪೋಸ್ಟ್ಗಳ ಒಳಗೆ ಅವರು ನುಸುಳಿಕೊಂಡು ಅಪ್ರಚುತವಾಗಿ ಗುಂಡಾರಿಸಿದ್ದು.
ಆಗ ಗೊತ್ತಾಯ್ತು ಕಾರ್ಗಿಲ್ ಒಳಗೆ ಪಾಕಿಸ್ತಾನಿ ಸೈನಿಕರು ಬಂದು ಇದ್ರು ಅಂತೇಳಿ. ಆಗ ನಮ್ಮ ಸೈನಿಕರು ವೀರಾವೇಶದಿಂದ ಹೋರಾಟ ಮಾಡಿ ಅವರನ್ನು ಹಿಮ್ಮೆಟ್ಟಿಸಿದ್ದು. ಅದರಲ್ಲಿ ನಮಗೂ ಜೀವಹಾನಿಯಾಗಿದೆ, ಅವರಿಗೂ ಜೀವಹಾನಿ. ನಾವು ಕಾರ್ಗಿಲನ್ನು ಉಳಿಸಿಕೊಂಡೆವು. ಈ ರೀತಿಯ ಕುತಂತ್ರದಿಂದ ಮಾತ್ರ ನಮ್ಮ ಹತ್ರ ಯುದ್ಧ ಮಾಡಿದ್ದೇ ಹೊರತು ನೇರ ಭಾರತದೊಂದಿಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈಗ ಚೀನಾ ಸಹ ಅಷ್ಟೇ. ಗಾಲ್ವಾನ್ ಕಣಿವೆಯಲ್ಲಿ ಅವರ ಸೈನಿಕರನ್ನು ಮುಂದೊಡ್ಡಿದಾಗ ಭಾರತವು ಪ್ರತಿರೋಧ ತೋಡಿತ್ತು. ಅಲ್ಲಿ ಬೇರೊಂದು ಸಮಸ್ಯೆ ಇದೆ. ಅಲ್ಲಿ ಎರಡೂ ದೇಶಗಳು ಶಸ್ತ್ರಾಸ್ತ್ರವನ್ನು ಉಪಯೋಗ ಮಾಡುವಾಗಿಲ್ಲ. ನೀವು ಅಲ್ಲಿ ಮುಷ್ಟಿ ಯುದ್ಧ ಮಾಡಬೇಕು. ಇಂದಿನ ಕಾಲದಲ್ಲಿ ರಾಜ ಮಹಾರಾಜರು ಬರ್ತಾ ಇದ್ರಲ್ಲ, ಆ ರೀತಿಯ ಪರಿಸ್ಥಿತಿ ಗಾಲ್ವಾನ್ ಕಣಿವೆಯಲ್ಲಿದೆ. ಅದರಿಂದಾಗಿ ಅದು ಒಂದು ಇದಿದೆ. ಆದರೆ ಅವರನ್ನು ಅದಕ್ಕೆ ಮುಂದೆ ಬರಲಿಕ್ಕೆ ಭಾರತೀಯ ಸೈನಿಕರು ಬಿಡಲಿಲ್ಲ. ಬೇರೆ ಬೇರೆ ನಮ್ಮ ಆಂತರಿಕ ಸಮಸ್ಯೆಗಳಿವೆ. ಈಗ ನಮಗೆ ಹೊರಗಿನ ಸಮಸ್ಯೆಗಳಿಗಿಂತ ಜಾಸ್ತಿ ನಮ್ಮ ಒಳಗಿನ ಸಮಸ್ಯೆಗಳಿವೆ. ವೆಸ್ಟ್ ಬೆಂಗಾಲ್ ಇದೇ ಒಂದು ಸಮಸ್ಯೆ ಇದೆ. ಯಾವಾಗ ಮೊನ್ನೆ ಸೈನ್ಯ ನುಗ್ಗಿ ಕಾರ್ಯಾಚರಣೆ ಶುರು ಮಾಡಿತ್ತು, ವೆಸ್ಟ್ ಬೆಂಗಾಲ್ ಇದೊಂದು ಸಮಸ್ಯೆ ಮುಗಿಯಿತು. ನಿಮಗೆ ಹೆದರಿಕೆ ಹುಟ್ಟಿಸದೇ ಇದ್ದರೆ ಯಾವ ಸಮಸ್ಯೆಯೂ ಇಲ್ಲಿ ಕ್ಲಿಯರ್ ಆಗೋದಿಲ್ಲ. ಇಲ್ಲಿ ಶಾಂತಿ ಮಾತುಕತೆ ಎಲ್ಲವೂ ಗೌಣ ಅಂತ. ಈಗ ಪಾಕಿಸ್ತಾನಕ್ಕೂ ಸಹ ಅಷ್ಟೇ ಆದದ್ದು. ಯಾವಾಗ ನಾವು ನುಗ್ಗಿ ಹೊಡಿತೇವೆ ಅಂತ ಹೇಳಿ ಆಯಿತು, ಅಲ್ಲಿನ ವಾಯುನೆಲೆಗಳನ್ನು ಸೇನೆಗಳನ್ನು ಉಡಿಸ್ ಮಾಡಲಾಯಿತು. ಎಲ್ಲಿವರೆಗೆ ಅಂತ ಹೇಳಿದರೆ ಅವರ ಅಣ್ವಸ್ತ್ರವನ್ನು ಕಾಪಿಟ್ಟಂಥ ಜಾಗದ ಪಕ್ಕಕ್ಕೆ ನಮ್ಮ ದಾಳಿ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರು ಹೆದರ್ಕೊಂಡ್ರು. ಯಾಕಂತ ಹೇಳಿದರೆ ಭಾರತ ಸಂಪೂರ್ಣವಾಗಿ ನಮ್ಮ ಒಳಗಿನ ಗುಟ್ಟುಗಳನ್ನು ತಿಳಿದುಕೊಂಡಿದೆ. ನಿಖರವಾಗಿ ಕರಾರುವಕ್ಕಾಗಿ ದಾಳಿ ಸಂಘಟಿಸ್ತಾ ಇದೆ. ಅದರಿಂದ ಎದುರಿಸುವುದು ಕಷ್ಟ ಅಂತೇಳಿ ಗೊತ್ತಾಗಿದೆ. ಮತ್ತೆ ಮೊದಲೇ ಅದು ಆರ್ಥಿಕವಾಗಿ ಹಿಂಜರಿತಕ್ಕೆ ಒಳಗಾದಂಥ ದೇಶ. ಆದ್ದರಿಂದ ಅವರಿಗೆ ನಿರಂತರವಾಗಿ ಯುದ್ಧ ಮಾಡುವಂಥ ತಾಕತ್ತು ಇಲ್ಲ. 4 ದಿವಸದಲ್ಲಿ ಅವರು ಸೋತು ಸುಣ್ಣಾಗಿ ಹೋಗಿದ್ದಾರೆ. ಒಂದು ವೇಳೆ ಯುದ್ಧ ಇನ್ನೊಂದು 4 ದಿವಸ ಕಳೆದರೆ ಅಲ್ಲಿನ ಜನರೇ ಅಲ್ಲಿನ ಸರ್ಕಾರದ ವಿರುದ್ಧ ದಂಗೆ ಹೇಳುವಂಥ ಪರಿಸ್ಥಿತಿ ಇತ್ತು. ಕಳೆದ ಸಾರಿ ಶ್ರೀಲಂಕಾದಲ್ಲಿ ಯಾವ ಪರಿಸ್ಥಿತಿ ಬಂತು ನೋಡಿ, ಅದೇ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಬರ್ಬೋದು. ಅದಕ್ಕೆ ಅವಕಾಶ ಬೇಡ ಅಂತ ಹೇಳಿ ಅವರು ಅಮೆರಿಕದೊಟ್ಟಿಗೆ ಬೇರೆ ಬೇರೆ ರಾಷ್ಟ್ರಗಳೊಟ್ಟಿಗೆ ಅಂಗಲಾಚಿಕೊಂಡು ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಒಟ್ಟಿಗೆ ಮಾತಾಡಿಕೊಂಡು ಕದನ ವಿರಾಮಕ್ಕೆ ಮುಂದಡಿಟ್ಟದ್ದು. ಇಲ್ಲದ್ರೆ ಪಾಕಿಸ್ತಾನ ಅಷ್ಟು ಸುಲಭವಾಗಿ ಕದನ ವಿರಾಮಕ್ಕೆ ಕೋರಿಕೆ ಸಲ್ಲಿಸ್ತಾ ಇರಲಿಲ್ಲ. ಭಾರತ ಅಂತೂ ಕೋರಿಕೆ ಸಲ್ಲಿಸುವುದೇ ಇಲ್ಲ. ಅವರಿಗೆ ಗೊತ್ತಿತ್ತು ನಾವು ಅದನ್ನು ಬಡಿತೇವೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿತ್ತು. ಇದಾಗಿತ್ತು ಈ ಹೊತ್ತಿನ ಸುದ್ದಿಗೊಂದು ಗುದ್ದು. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.